ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಪರಮಗೆ ಪ್ರಿಯರಾದ ಸಂತ ಅಂತೋಣಿ, ಪರ ಸೇವೆ ಮಾಡಿದ ಸಂತ ಅಂತೋಣಿ, ಧರ್ಮ ವಿರೋಧಿಯ ನಾಡಿನಲ್ಲಿ ಸತ್ಯವ ಬೋಧನೆ ಮಾಡಿದೆ ನೀ. ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಪುರುಷ ಸಂತ ಅಂತೋಣಿ, ಪ್ರವಾದಿಯಾದ ಸಂತ ಅಂತೋಣಿ, ಸೆರೆಯಾಳ ಬಿಡುಗಡೆ ಮಾಡಿದ ಮೃತರಿಗೆ ಜೀವವ ನೀಡಿದ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ನಮ್ಮ ಪಾಲಕ ನಮ್ಮ ಪರಿಚಾರಕ ನಮ್ಮ ನಿತ್ಯ ಕಾಯ್ದ ಮಹಾಸಂತ ಅಂತೋಣಿ. ನಮ್ಮ ಪಾಲಕ ನಮ್ಮ ಪರಿಪಾಲಕ ನಮ್ಮ ನಿತ್ಯ ಕಾಯ್ದ ಮಹಾಸಂತ ಅಂತೋಣಿ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಭಕ್ತರೆ ಡೋರ್ನಹಳ್ಳಿಗೆ, ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಪುಣ್ಯಕ್ಷೇತ್ರಕ್ಕೆ.
ಆದುವ ಸಂತ ಅಂತೋಣಿಯವರೇ, ಶುಭ ಸಂದೇಶದ ಬೋಧಕರೇ, ಮಹಿಮ ಭರಿತ ಪೋಷಕರೇ, ನಮಗಾಗಿ ಪ್ರಾರ್ಥಿಸಿರಿ. ಆದುವ ಸಂತ ಅಂತೋಣಿಯವರೇ, ಶುಭ ಸಂದೇಶದ ಬೋಧಕರೇ, ಮಹಿಮ ಭರಿತ ಪೋಷಕರೇ, ನಮಗಾಗಿ ಪ್ರಾರ್ಥಿಸಿರಿ. ಮೀನಿನೊಡೆಯು ಗುಬ್ಬಿಯೊಡೆಯು ಮಾತನಾಡಿದನಯ್ಯ, ಈ ದೀನರ ಪ್ರಾರ್ಥನೆಯ ಆಲಿಸಯ್ಯ. ಮೀನಿನೊಡೆಯು ಗುಬ್ಬಿಯೊಡೆಯು ಮಾತನಾಡಿದನಯ್ಯ, ಈ ದೀನರ ಪ್ರಾರ್ಥನೆಯ ಆಲಿಸಯ್ಯ. ಆದುವ ಸಂತ ಅಂತೋಣಿಯವರೇ, ಶುಭ ಸಂದೇಶದ ಬೋಧಕರೇ, ಮಹಿಮ ಭರಿತ ಪೋಷಕರೇ, ನಮಗಾಗಿ ಪ್ರಾರ್ಥಿಸಿರಿ. ಹಲವಾರು ಅದ್ಭುತಗಳನ್ನು ದಯಪಾಲಿಸಿದ್ದೀರಿ, ಇನ್ನೊಮ್ಮೆ ನಮ್ಮ ಜೀವನದಲ್ಲಿ ದಯಪಾಲಿಸಿರಿ. ಹಲವಾರು ಅದ್ಭುತಗಳನ್ನು ದಯಪಾಲಿಸಿದ್ದೀರಿ, ಇನ್ನೊಮ್ಮೆ ನಮ್ಮ ಜೀವನದಲ್ಲಿ ದಯಪಾಲಿಸಿರಿ. ಆದುವ ಸಂತ ಅಂತೋಣಿಯವರೇ, ಶುಭ ಸಂದೇಶದ ಬೋಧಕರೇ, ಮಹಿಮ ಭರಿತ ಪೋಷಕರೇ, ನಮಗಾಗಿ ಪ್ರಾರ್ಥಿಸಿರಿ. ಆದುವ ಸಂತ ಅಂತೋಣಿಯವರೇ, ಶುಭ ಸಂದೇಶದ ಬೋಧಕರೇ, ಮಹಿಮ ಭರಿತ ಪೋಷಕರೇ, ನಮಗಾಗಿ ಪ್ರಾರ್ಥಿಸಿರಿ. ನಲ್ಲಿ ಮಹಾಸಂತ ಅಂತೋಣಿಯವರೇ, ಭೂಲೋಕ ಹೆಸರಾಂತ ಅಂತೋಣಿಯವರೇ, ಪಾವಾಡ ಪುರುಷ ಪರಿಪಾಲಕ, ಪಾವಾಡ ಪುರುಷ ಪರಿಪಾಲಕ, ಪರಿಪಾಲಕ, ಪರಿಪಾಲಕ. ನಳ್ಳಿ ಮಹಾಸಂತ ಅಂತೋಣಿಯವರೇ, ಭೂಲೋಕ ಹೆಸರಾಂತ ಅಂತೋಣಿಯವರೇ, ಪವಾಡ ಪುರುಷ ಪರಿಪಾಲಕ, ಪವಾಡ ಪುರುಷ ಪರಿಪಾಲಕ, ಪರಿಪಾಲಕ, ಪರಿಪಾಲಕ.
ದಿನವೂ ಈ ಪುಣ್ಯ ಕ್ಷೇತ್ರ ಪಡೆಯಲು ನಿನ್ನಯ ಪುಣ್ಯ ತೀರ್ಥ. ತುಂಬುತ್ತೆ ದಿನವೂ ಈ ಪುಣ್ಯ ಕ್ಷೇತ್ರ ಪಡೆಯಲು ನಿನ್ನಯ ಪುಣ್ಯ ತೀರ್ಥ. ತಂಡೋಪತಂಡ ಯಾತ್ರಿಕ ವೃಂದ ತಂಡೋಪತಂಡ ಯಾತ್ರಿಕ ವೃಂದ ಅರಸುತ್ತ ನಿನ್ನಯ ಪಾದಾರವಿಂದ ಅರಸುತ್ತ ನಿನ್ನಯ ಪಾದಾರವಿಂದ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ ಭೂಲೋಕ ಹೆಸರಾಂತ ಅಂತೋಣಿಯವರೇ. ಪವಾಡ ಪುರುಷ ಪರಿಪಾಲಕ ಪವಾಡ ಪುರುಷ ಪರಿಪಾಲಕ ಪರಿಪಾಲಕ ಪರಿಪಾಲಕ. ಕಳೆದೋದ ವಸ್ತುಗಳ ಒದಗಿಪ ಸಂತರೆ ವ್ಯಾಧಿಸ್ಥ ಜನರಿಗೆ ಉತ್ತಮ ವೈದ್ಯರೇ. ಕಳೆದೋದ ವಸ್ತುಗಳ ಒದಗಿಪ ಸಂತರೆ ವ್ಯಾಧಿಸ್ಥ ಜನರಿಗೆ ಉತ್ತಮ ವೈದ್ಯರೇ. ಭಕ್ತರ ಹೃನ್ಮನ ಸೆಳೆಯುವ ಬೋಧಕರೇ. ಭಕ್ತರ ಹೃನ್ಮನ ಸೆಳೆಯುವ ಬೋಧಕರೇ. ಸದ್ಗುಣಶಾಲಿ ಅಂತೋಣಿಯವರೇ. ಸದ್ಗುಣಶಾಲಿ ಅಂತೋಣಿಯವರೇ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ. ಭೂಲೋಕ ಹೆಸರಾಂತ ಅಂತೋಣಿಯವರೇ. ಪವಾಡ ಪುರುಷ ಪರಿಪಾಲಕ ಪವಾಡ ಪುರುಷ ಪರಿಪಾಲಕ ಪರಿಪಾಲಕ ಪರಿಪಾಲಕ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ ಭೂಲೋಕ ಹೆಸರಾಂತ ಅಂತೋಣಿಯವರೇ. ಪವಾಡ ಪುರುಷ ಪರಿಪಾಲಕ ಪವಾಡ ಪುರುಷ ಪರಿಪಾಲಕ ಪರಿಪಾಲಕ ಪರಿಪಾಲಕ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ ಭೂಲೋಕ ಹೆಸರಾಂತ ಅಂತೋಣಿಯವರೇ.
ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ, ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ ಹೋಗುವೆನು ನಾನು ಡೋರ್ನಹಳ್ಳಿಗೆ, ಸಂತರಿರುವ ಪುಣ್ಯಕ್ಷೇತ್ರಕ್ಕೆ. ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ ಹೋಗುವೆನು ನಾನು ಡೋರ್ನಹಳ್ಳಿಗೆ, ಸಂತರಿರುವ ಪುಣ್ಯಕ್ಷೇತ್ರಕ್ಕೆ. ಸ್ಮರಣೆ ಮಾಡುತ್ತಾ ಹಾಡೀವೋ ಭಕ್ತರೇ, ಒಂದಾಗಿ ಬಾಳೀವೋ ಕ್ರೈಸ್ತರೇ. ಹಾಡೊಂದ ಹಾಡೀವೋ ಭಕ್ತರೇ, ಒಂದಾಗಿ ಬಾಳಿ ಓ ಕ್ರೈಸ್ತರೇ. ಈ ನಮ್ಮ ಸಂತರು ಅದ್ಭುತ ಪುರುಷರು, ಈ ನಮ್ಮ ಸಂತರು ಅದ್ಭುತ ಪುರುಷರು, ನಮ್ಮ ಮೊರೆಯ ಕೇಳುವ ಶರಣರು, ವರವ ಕೊಡುವ ಭಕ್ತ ಶ್ರೇಷ್ಠರು. ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ, ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ ಹೋಗುವೆನು ನಾನು ಡೋರ್ನಹಳ್ಳಿಗೆ, ಸಂತರಿರುವ ಪುಣ್ಯಕ್ಷೇತ್ರಕ್ಕೆ. ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ ಹೋಗುವೆನು ನಾನು ಡೋರ್ನಹಳ್ಳಿಗೆ, ಸಂತರಿರುವ ಪುಣ್ಯಕ್ಷೇತ್ರಕ್ಕೆ. ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ, ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ. ಸಂತ ಅಂತೋಣಿಯವರೇ ನಮನ, ಸಂತ ಅಂತೋಣಿಯವರೇ ನಮನ. ದೈವ ಭಕ್ತ
ಪವಾಡ ಪುರುಷ ದೈವ ಭಕ್ತ ಪವಾಡ ಪುರುಷ ಸಂತ ಅಂತೋಣಿಯವರೇ ನಮನ. ಸಂತ ಅಂತೋಣಿಯವರೇ ನಮನ. ಬೋಧನೆಯಿಂದ ಪಾದುವನಾಡ ಬೆಳಗಿದ ತಾರೆ. ಬೋಧನೆಯಿಂದ ಪಾದುವನಾಡ ಬೆಳಗಿದ ತಾರೆ. ಯೇಸು ಸ್ವಾಮಿಗೆ ಸಾಕ್ಷಿಯಾಗಿ ಮಡಿದ ಸಂತರೇ. ಯೇಸು ಸ್ವಾಮಿಗೆ ಸಾಕ್ಷಿಯಾಗಿ ಮಾಡಿದ ಸಂತರೇ. ಸುಖವ ತೊರೆದು ತಪವ ಮಾಡಿ ಪುನೀತರಾದಿರೇ. ಸುಖವ ತೊರೆದು ತಪವ ಮಾಡಿ ಪುನೀತರಾದಿರೇ. ಅನ್ನ ತೊರೆದು ತ್ಯಾಗ ಮಾಡಿದ ಪುಣ್ಯ ಪುರುಷರೇ. ಅನ್ನ ತೊರೆದು ತ್ಯಾಗ ಮಾಡಿದ ಪುಣ್ಯ ಪುರುಷರೇ. ಸಂತ ಅಂತೋಣಿಯವರೇ ನಮನ. ಸಂತ ಅಂತೋಣಿಯವರೇ ನಮನ. ದೈವ ಪ್ರೀತಿಂ ಭರಿತರಾಗಿ ಮಿನುಗಿದ ತಾರೆ. ದೈವ ಪ್ರೀತಿಯಂ ಭರಿತರಾಗಿ ಮಿನುಗಿದ ತಾರೆ. ಪರರ ಸೇವೆಗೆ ಜೀವ ಸವೆಸಿ ತೃಪ್ತರಾದೀರೇ. ಪರರ ಸೇವೆಗೆ ಜೀವ ಸವಿಸಿ ತೃಪ್ತರಾದಿರೇ. ಪಾಪಿ ಪಾಮರ ಮನವ ಸೆಳೆದಿರಿ ದೇವ ಸನಿಹಕ್ಕೆ. ಪಾಪಿ ಪಾಮರ ಮನವ ಸೆಳೆದಿರಿ ದೇವ ಸನಿಹಕ್ಕೆ. ಯೇಸು ಸ್ವಾಮಿ ಮಾತೆ ಮೇರಿ ಒಲಿದರು ನಿಮಗೆ. ಯೇಸು ಸ್ವಾಮಿ ಮಾತೆ ಮೇರಿ ಒಲಿದರು ನಿಮಗೆ. ಸಂತ ಅಂತೋಣಿಯವರೇ ನಮನ. ಸಂತ ಅಂತೋಣಿಯವರೇ ನಮನ. ದೈವ ಭಕ್ತ ಪವಾಡ ಪುರುಷ ದೈವ ಭಕ್ತ ಪವಾಡ ಪುರುಷ ಸಂತ ಅಂತೋಣಿಯವರೇ ನಮನ.
ಪಾದುವ ದೇಶದ ಅಂತೋಣಿಯವರೇ ಅತಿ ಪ್ರಿಯರೇ, ಸಂತರಿ ಪವಾಡ ಪುರುಷ ಅಂತೋಣಿಯವರೇ. ಡೋರ್ನಳ್ಳಿ ಗ್ರಾಮದ ಪಾಲಕ ಸಂತ, ಆಶ್ರಯದಾತ, ಕಾವಲು ದೂತ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಪಾದುವ ದೇಶದ ಅಂತೋಣಿಯವರೇ ಅತಿ ಪ್ರಿಯರೇ, ಸಂತರಿ ಪವಾಡ ಪುರುಷ ಅಂತೋಣಿಯವರೇ. ಯೇಸು ಬಾಲರ ಕರಗಳಲ್ಲಿಡಿವ, ಯೇಸು ಬಾಲರ ಕರಗಳಲ್ಲಿಡಿವ, ಭಾಗ್ಯವ ಪಡೆದ ಅತಿಶಯ ಸಂತರೆ, ಭಾಗ್ಯವ ಪಡೆದ ಅತಿಶಯ ಸಂತರೆ ಅಂತೋಣಿಯವರೇ, ಅಂತೋಣಿಯವರೇ. ಪಾದುವ ದೇಶದ ಅಂತೋಣಿಯವರೇ ಅತಿ ಪ್ರಿಯರೇ, ಸಂತರಿ ಪವಾಡ ಪುರುಷ ಅಂತೋಣಿಯವರೇ. ಧರ್ಮ ವಿರೋಧಿ ನಾಡಿಗೆ ಹೋಗಿ, ಧರ್ಮ ವಿರೋಧಿ ನಾಡಿಗೆ ಹೋಗಿ, ಪ್ರೀತಿಯ ಇಲ್ಲದೆ ಬೋಧನೆ ಮಾಡಿದ, ಪ್ರೀತಿಯ ಇಲ್ಲದೆ ಬೋಧನೆ ಮಾಡಿದ ಅಂತೋಣಿಯವರೇ, ಅಂತೋಣಿಯವರೇ. ಪಾದುವ ದೇಶದ ಅಂತೋಣಿಯವರೇ ಅತಿ ಪ್ರಿಯರೇ, ಸಂತರಿ ಪವಾಡ ಪುರುಷ ಅಂತೋಣಿಯವರೇ. ಶತ್ರುಗಳನ್ನು ಸಹನೆಯಿಂದ ಸಹಿಸಿ ಜಯಿಸಿದ ದೀನ ದಯಾಳುವೆ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಪಾದುವ ದೇಶದ ಅಂತೋಣಿಯವರೇ ಅತಿ ಪ್ರಿಯರೇ, ಸಂತರಿ ಪವಾಡ ಪುರುಷ ಅಂತೋಣಿಯವರೇ.
ಸಂತರು ಭಕ್ತರ ಪಾಲರು ಭಕ್ತರ ಮೊರೆಯಾಲಿಪರು ಸನ್ನುತ ಸಂತರು ಭಕ್ತರ ಪಾಲರು ಭಕ್ತರ ಮೊರೆಯಾಲಿಪರು ಕಷ್ಟ ಭವಣೆಯ ಕೇಳುತ್ತಾ ಧರೆಗೆ ಒಡನೆ ಇಳಿವರು ಧರೆಗೆ ಒಡನೆ ಇಳಿವರು ಸ್ತುತಿಯ ಸಲ್ಲಿಸಿ ಸ್ತೋತ್ರ ಹಾಡಿರಿ ಪಾಲಕ ಸಂತ ಅಂತೋಣಿಯವರ ಸ್ತುತಿಯ ಸಲ್ಲಿಸಿ ಸ್ತೋತ್ರ ಹಾಡಿರಿ ಅವರ ಕೀರ್ತಿ ಕೊಂಡಾಡಿರಿ ಅವರ ಕೀರ್ತಿ ಕೊಂಡಾಡಿರಿ ಬನ್ನಿರಿ ಆಲಯಕ್ಕೆ ದಿವ್ಯ ಪರಮನ ಸನ್ನಿಧಿಗೆ ದೇವನ ಪೂಜಿಸಲು ಹೊಸ ಬದುಕನ್ನು ಯಾಚಿಸಲು ನಿರುತವು ಒಲುಮೆಯಲೇ ನಾವೆಲ್ಲರೂ ಒಂದಾಗುವ ನೆಮ್ಮದಿಯು ನಗೆಯ ನಾವು ಚೆಲ್ಲುತ್ತ ನಲಿದಾಡುವ ಕ್ರಿಸ್ತನ ಮಗವ ನೋಡಿ ಆ ಪ್ರೀತಿಯ ಕರೆಯ ಕೇಳಿ ನೋವಣೆಯು ಅಳಿಯುವುದು ನುಡಿಯುವ ಮಾತುಗಳೆಲ್ಲ ಆ ಪಾವನ ಸ್ವರವ ಸಾರಿ ಸಮತೆಯ ಪಡೆಯುವುದು ಕ್ರಿಸ್ತನ ಮಗವ ನೋಡಿ ಆ ಪ್ರೀತಿಯ ಕರೆಯ ಕೇಳಿ ಭಾವನೆಯು ಅಳಿಯುವುದು ನುಡಿಯುವ ಮಾತುಗಳೆಲ್ಲ ಆ ಪಾವನ ಸ್ವರವ ಸಾರಿ ಸಮತೆಯ ಪಡೆಯುವುದು ಹೃದಯದ ಸುಮವು ಅರಳಿ ಸಮತೆಯ ಕಂಪು ಹರವಿ ಮನಸ್ಸಿನ ಚಿಂತೆ ತೊರೆದು ಭವದೂರನ ಕೊಂಡಾಡುವ ಬನ್ನಿರಿ ಆಲಯಕ್ಕೆ ದಿವ್ಯ ಪರಮನ ಸನ್ನಿಧಿಗೆ ದೇವನ ಪೂಜಿಸಲು ಹೊಸ ಬದುಕನ್ನು ಯಾಚಿಸಲು ನಿರುತವು ಒಲುಮೆಯಲೇ ನಾವೆಲ್ಲರೂ ಒಂದಾಗುವ ನೆಮ್ಮದಿಯು ನಗೆಯ ನಾವು ಚೆಲ್ಲುತ್ತ ನಲಿದಾಡುವ ಪ್ರಿಯ ಸಹೋದರ ಸಹೋದರಿಯರೇ ಯಾರ್ಯಾರೆಲ್ಲ ನಮಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿ ಅಭಿಪ್ರಾಯವನ್ನು ಕೊಟ್ಟಿರುತ್ತಾರೋ ಅವರೆಲ್ಲರ ಅಭಿಪ್ರಾಯ ವಿಶೇಷವಾಗಿ ಸಂತ ಅಂಥೋಣಿಯವರ ಮುಖಾಂತರ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾ ವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತಲೇ ಪ್ರೀತಿಯ ಸಹೋದರ ಸಹೋದರಿಯರೇ,
ಒಳಿತು ಕೆಡುಕು ಇವೆರಡೂ ಈ ಲೋಕದಲ್ಲಿವೆ. ಕೆಡುಕನ್ನು ಒಳಿತನ್ನು ಅಂದರೆ ಯಾವುದು ಒಳ್ಳೆಯದೋ ಅದನ್ನು ಕೊಡುವುದಕ್ಕಾಗಿಯೇ ಪ್ರಭು ಯೇಸು ಈ ಪ್ರಪಂಚಕ್ಕೆ ಬಂದರು. ಒಳಿತನ್ನು ಮಾಡೋಕ್ಕೋಸ್ಕರ, ನಾಶ ಮಾಡೋಕ್ಕೋಸ್ಕರ ಪ್ರಭು ಕ್ರಿಸ್ತರು ಬಂದಿಲ್ಲ. ಒಳ್ಳೆಯ ದಾರಿ ತೋರಿಸಿ ದೇವರ ಸಾಮ್ರಾಜ್ಯ ಪ್ರಜೆಗಳಾಗಿ ಜೀವನವನ್ನು ನಡೆಸಿ ಕೊನೆಯದಾಗಿ ಆ ಸ್ವರ್ಗ ಸಾಮ್ರಾಜ್ಯ ಬಾಧ್ಯಸ್ಥರಾಗುವಂತಹ ಸೌಭಾಗ್ಯ ಕರೆಯುವುದಕ್ಕಾಗಿ ಆ ಸ್ವಾಮಿ ಈ ಪ್ರಪಂಚಕ್ಕೆ ಬಂದರು. ಆದರೆ ಫರಿಸಾಯರು ಅದನ್ನು ವಿರೋಧಿಸುತ್ತಾ ಇದ್ದರು. ಇಂದಿನ ಶುಭ ಸಂದೇಶದಲ್ಲಿ ನಾವು ಅದನ್ನೇ ಆಲಿಸಲಿದ್ದೇವೆ. ಒಳ್ಳೆಯದು ಮಾಡುವುದಕ್ಕೆ ಬಂದಂತಹ ಯೇಸು ಸ್ವಾಮಿಗೆ ವಿರುದ್ಧವಾಗಿ ಅವರು ಮಾತನಾಡುತ್ತಾ ಇದ್ದಾರೆ. ಈ ದಿನಗಳಲ್ಲಿ ನಾವು ಸಂತ ಅಂಥೋಣಿಯವರ ಮಹೋತ್ಸವಕ್ಕಾಗಿ ಸಿದ್ಧರಾಗುತ್ತಾ ಇರುವಾಗ ಈ ನವೇನ ದಿನಗಳಲ್ಲಿ ಅವರು ಮಾಡಿದಂತಹ ಆ ಕೃತ್ಯಗಳು, ಅವರು ತೋರಿಸಿಕೊಟ್ಟಂತಹ ಆ ಒಳ್ಳೆಯ ಗುಣಗಳು ನಾವೀಗ ನೆನಪಿಗೆ ತರುವಂತಹ ಸಮಯ. ಸಂತ ಅಂಥೋಣಿಯವರು ಯಾವ ರೀತಿಯಲ್ಲಿ ನಾವು ಜೀವನ ನಡೆಸಬೇಕು, ಯಾವ ರೀತಿ ನಾವು ದೇವರ ಚಿತ್ತಕ್ಕೆ ಮಾಡಿ ನಡೆಯಬೇಕು, ಇವೆಲ್ಲ ತೋರಿಸಿಕೊಟ್ಟಿದ್ದಾರೆ. ಅವರನ್ನು ಹಿಂಬಾಲಿಸೋಣ, ಅವರು ತೋರಿಸಿಕೊಟ್ಟ ದಾರಿಯಲ್ಲಿ ನಡೆಯೋಣ. ದೇವರ ಮಕ್ಕಳ ಹಾಗೆಯೇ ಪರ ಸೇವೆಯನ್ನು ಮಾಡುತ್ತಾ ಪರನ್ನು ಪ್ರೀತಿಸುತ್ತಾ ನಮ್ಮ ಜೀವನವನ್ನು ಒಳಿತು ಕೊಡುವಂತಹ ರೀತಿಯಲ್ಲಿ ಆಗಲಿ ಎಂದು ವಿಶೇಷವಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಡೋನಳಿ ಸಂತ ಅಂಥೋಣಿಯವರೇ, ಪರಿಶುದ್ಧ ಲಿಲ್ಲಿ ಪುಷ್ಪವೇ, ಕೋಟಿ ಅದ್ಭುತಗಳನ್ನು ಮಾಡುವವರೇ, ನಮಗಾಗಿ ಪ್ರಭುವಿನಲ್ಲಿ ಮೊರೆಯಿಡುವವರೇ, ನಮ್ಮ ಆಶ್ರಯವೂ ನಂಬಿಕೆಯೂ ಆಗಿರುವವರು ನೀವೇ. ನಮ್ಮ ಪಾಲಕರೇ, ಸಂತ ಅಂಥೋಣಿಯವರೇ, ಈಗೋ ನಿಮ್ಮ ಆಶ್ರಯವನ್ನು ನಂಬಿ ಬಂದಿರುವೆವು. ದೇವರಿಂದ ನೀವು ಪಡೆತಂದ ವರಪ್ರಸಾದಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಪೂಜ್ಯ ಕರಗಳಲ್ಲಿ ಇರುವ ಬಾಲ ಯೇಸುವನ್ನು ಪ್ರೀತಿಸುವೆವೆಂದು, ಜೀವನ ಪರ್ಯಂತ ನಿಮ್ಮ ಸೇವೆ ಮಾಡುವೆವೆಂದು, ಅವರಿಗೆ ಪ್ರಾಮಾಣಿಕರಾಗಿ ಇರುವೆವೆಂದು, ಅವರನ್ನು ತಿಳಿಯದೇ ಇರುವ ಜನರನ್ನು ಅವರ ಸಮೀಪಕ್ಕೆ ನಿಮ್ಮ ಮುಖಾಂತರ ಬರಮಾಡುವೆವೆಂದು ವಚನವೀಯುತ್ತೇವೆ. ಅದೇ ಅದ್ಭುತಶಾಲಿಯಾದ ಡೋನಳಿ ಸಂತ ಅಂಥೋಣಿಯವರೇ, ದೇವರ ವರಪ್ರಸಾದಗಳನ್ನು ಪಡೆದವರೇ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಗಣಿಸಿ ನಮ್ಮ ಕಣ್ಣೀರನ್ನು ಒರೆಸಿ ನಮಗಾಗಿ ಪ್ರಭುವಿನಲ್ಲಿ ಭಿನ್ನವಿಸಲು ನಿಮ್ಮಲ್ಲಿ ಮೊರೆ ಇಡುತ್ತೇವೆ. ಸಂತ ಅಂಥೋಣಿಯವರೇ, ನಮ್ಮ ಪರಿಪಾಲಕರೇ, ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸಿರಿ. ಜೀವನದಲ್ಲಿ ಕಷ್ಟ ಸಂಕಷ್ಟಗಳನ್ನು ನರಳುವಾಗಲೂ ಶೋಧನೆಗಳ ಸುಳಿಗೆ ಸಿಕ್ಕಿಕೊಂಡಾಗಲೂ ನೀವು ಎಲ್ಲಕ್ಕಿಂತಲೂ ಮೇಲಾಗಿ ಪ್ರೀತಿಸುವ ಪ್ರಭುವಿನಲ್ಲಿ ನೆಲೆಸಲು, ಅವರಲ್ಲಿ ಒಂದಾಗಿರಲು ಬೇಕಾದವರ ಪ್ರಸಾದಗಳನ್ನು ಕರುಣಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅದೇ ಅದ್ಭುತಶಾಲಿಯಾದ ಡೋನಹಳ್ಳಿಯ ಸಂತ ಅಂಥೋಣಿಯವರೇ, ಪಾಪಿಗಳಾಗಿರುವ ನಮಗಾಗಿ ಪ್ರಾರ್ಥಿಸಿರಿ. ಓ ಮಹಾಸಂತ ಅಂಥೋಣಿಯವರೇ, ನೀವು ಇಹಲೋಕದಲ್ಲಿ ಜೀವಿಸಿದಾಗ ದೇವರಲ್ಲಿ ಭಯಭಕ್ತಿ, ಜನರ ಮೇಲೆ ನಿಮಗಿದ್ದ ಪ್ರೀತಿ ದೇವರಲ್ಲಿ ನಿಮ್ಮನ್ನು ಶಕ್ತಿಭರಿತರನ್ನಾಗಿ ಮಾಡಿತು. ನೀವು ನಮಗಾಗಿ ದೇವರಲ್ಲಿ ಒಂದೇ ಒಂದು ಮಾತನ್ನು ನುಡಿದರೆ ಸಾಕು, ಪ್ರಭು ನಮಗೆ ಬೇಕಾದ ವರಗಳನ್ನು ಮಳೆಯೋಪಾದಿ ಸುರಿಸುವರು. ನಿಮ್ಮ ಸಹೋದರ ಸಹೋದರಿಯಾಗಿರುವ ನಮ್ಮನ್ನು ಕರುಣೆಯಿಂದ ವೀಕ್ಷಿಸಿರಿ. ನಮ್ಮ ಕುಂದುಕೊರತೆಗಳನ್ನು, ಕೋರಿಕೆಗಳನ್ನು, ಕಷ್ಟಗಳನ್ನು ದೇವರಲ್ಲಿ ಭಿನ್ನವಿಸಿರಿ. ದುಷ್ಟಶಕ್ತಿಗಳನ್ನು ತೊಲಗಿಸುವವರಾದ ಡೋನಳಿ ಮಹಾಸಂತ ಅಂಥೋಣಿಯವರೇ, ಈ ಲೋಕದಲ್ಲಿ ಜೀವಿಸುವ ಎಲ್ಲರಿಗೂ ಆಧ್ಯಾತ್ಮಿಕ ಆಶ್ರಯ ನೀಡುವವರು ನೀವು. ದೇವರ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸುವವರು ನೀವೇ. ನಮ್ಮ ಹೃದಯಗಳನ್ನು ದೈವ ಪ್ರೀತಿಯ ಜ್ವಾಲೆಯಲ್ಲಿ ಉರಿಯುವಂತೆ ಮಾಡಿರಿ. ಪಾಪವನ್ನು ಬಿಟ್ಟು ಪರಿಶುದ್ಧತೆಯನ್ನು ಪಡೆಯಲು ಅನುಗ್ರಹಿಸಿರಿ. ದೈವ ಪ್ರೀತಿಯಲ್ಲಿ ಶ್ರೇಷ್ಠರೆನಿಸಿರುವ ಡೋನಳಿ ಮಹಾಸಂತ ಅಂಥೋಣಿಯವರೇ, ನಾವು ಕ್ರಿಸ್ತರ ಸಾಕ್ಷಿಗಳಾಗಿ ಬಾಳಲು ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಅವಶ್ಯಕತೆಗಳಲ್ಲೂ ಶೋಧನೆಗಳಲ್ಲೂ ನಿಮ್ಮಲ್ಲಿ ಮೊರೆಯಿಡುವಾಗ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ನೆರವಾಗಿರಿ. ನಮ್ಮ ಇತರ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ.
ನಿಮ್ಮ ಸಹಾಯವನ್ನು ಬೇಡುವ ಭಕ್ತರಿಗೆ ಆಶ್ರಯದಾತರಾಗಿರುವ ಡೋರಳಿ ಮಹಾಸಂತ ಅಂತೋಣಿಯವರೇ, ನೀವು ಬಾಲ ಯೇಸುವನ್ನು ನಿಮ್ಮ ಕರಗಳಲ್ಲಿ ಸ್ವೀಕರಿಸಿದಿರಿ. ಆದರೆ ನಾವು ಪಾಪಕ್ಕೆ ಬಲಿಯಾಗಿ ರೋಗ ರುಜಿನಗಳಿಂದ ನರಳುತ್ತಿದ್ದೇವೆ, ನಿರುದ್ಯೋಗ ಸಮಸ್ಯೆಗಳಿಂದ ಕಷ್ಟಕ್ಕೆ ಒಳಗಾಗಿದ್ದೇವೆ. ನಿಮ್ಮ ಪ್ರಾರ್ಥನೆಯ ಫಲವಾಗಿ ಈ ಕಣ್ಣೀರ ಕಣಿವೆಯಿಂದ ನಮ್ಮನ್ನು ಕಾಪಾಡಿರಿ. ನಮ್ಮ ದುಃಖದ ಕಣ್ಣೀರನ್ನು ಒರೆಸಿ ನಂಬಿಕೆಯಿಂದ ನಿಮ್ಮ ಸನಿಹಕ್ಕೆ ಬಂದಿರುವ ನಮಗೆ ಆಶ್ರಯದಾತರಾಗಿರಿ. ವ್ಯಾಧಿಸ್ಥರ ಗುಣಪಡಿಸುವ ಡೋರ್ನಳಿ ಮಹಾಸಂತ ಅಂತೋಣಿಯವರೇ, ಬಾಲ ಯೇಸುವಿನಲ್ಲಿ ನಿಮಗೆ ಪ್ರೀತಿಯನ್ನು ಸ್ಮರಿಸಿ ನಿಮ್ಮಲ್ಲಿಗೆ ಬಂದು ಮೊರೆಯಿಡುತ್ತೇವೆ. ಕಷ್ಟದಲ್ಲಿರುವವರಿಗೆ ಆಶ್ರಯವೇ, ಸಕಲ ಸಂಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿರಿ. ಆದರೆ ನಾವು ಇನ್ನೂ ಕಷ್ಟಪಡಬೇಕೆಂಬುದು ದೈವ ಚಿತ್ತವಾಗಿದ್ದರೆ ನಾವು ಅವರನ್ನು ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ಸ್ವೀಕರಿಸಲು ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿರಿ. ಈ ಕೋರಿಕೆಗಳೆಲ್ಲ ನಮ್ಮ ಒಳ್ಳೆಯ ಕಾರ್ಯಗಳ ಪ್ರಯುಕ್ತವಲ್ಲ, ಆದರೆ ನಿಮ್ಮ ಪ್ರೀತಿಯಲ್ಲಿ ನಂಬಿಕೆ ಕೇಳಿಕೊಳ್ಳುತ್ತೇವೆ. ಸಹೋದರ ಸಹೋದರಿಯರೇ, ಈ ಬಲಿಪೂಜನ ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಾವು ಮಾಡಿದ ಎಲ್ಲ ಪಾಪಗಳ ನೆನಪಿಗೆ ತಂದು ಪಶ್ಚಾತ್ತಾಪ ಪಟ್ಟು ದೇವರ ಕರುಣೆಯನ್ನು ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದೇಹ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಪ್ರತಾಪವು, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಸಮಾಧಾನವು, ಶಾಂತಿ ಸಮಾಧಾನವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಪ್ರತಾಪವು, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಸಮಾಧಾನವು, ಶಾಂತಿ ಸಮಾಧಾನವು. ಓ ಕರ್ತ ದೇವರೇ, ಪರಲೋಕ ರಾಜರೇ, ಸರ್ವಶಕ್ತ ಪಿತನೇ, ಓ ಕರ್ತ ದೇವರೇ, ಪರಲೋಕ ರಾಜರೇ, ಸರ್ವಶಕ್ತ ಪಿತನೇ, ಹೊಗಳುವೆವು, ನಮಿಸುವೆವು, ಆರಾಧಿಸುವೆವು.
ಶ್ರೇಷ್ಠ ನಿಮ್ಮ ಮಹಿಮೆಯನ್ನು ಹೊಗಳಿ ಹಾಡೆವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಪ್ರತಾಪವು, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಸಮಾಧಾನವು, ಶಾಂತಿ ಸಮಾಧಾನವು. ಪಿತ ದೇವ ತನುಜರಿ ಕರ್ತರೆ ಯೇಸುವೆ ದೇವರ ಪುತ್ರರೇ. ಪಿತ ದೇವ ತನುಜರಿ ಕರ್ತರೆ ಯೇಸುವೆ ದೇವರ ಪುತ್ರರೇ. ಮುಕ್ತಿಯನ್ನು ಕರುಣೆಯನ್ನು ನಿಮಗೆ ತೋರಿರಿ. ಆಲಿಸುತ್ತಾ ಪ್ರಾರ್ಥನೆಯ ಹೆಮ್ಮ ಅರಸಿರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಪ್ರತಾಪವು, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಸಮಾಧಾನವು, ಶಾಂತಿ ಸಮಾಧಾನವು. ಪಾವನ ಆತ್ಮರೇ ವರಗಳ ದಾತರೆ ಪ್ರೀತಿಯ ಬಂಧುವೇ. ಪಾವನ ಆತ್ಮರೇ ವರಗಳ ದಾತರೆ ಪ್ರೀತಿಯ ಬಂಧುವೆ. ಸಲ್ಲಿಸುತ್ತಾ ವಂದನೆಯ ಕರವ ಮುಗಿವೆವು. ಕರುಣೆಯಲ್ಲಿ ವರಗಳನ್ನು ಸುರಿಸಿ ಬೇಡುವೆವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಪ್ರತಾಪವು, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಸಮಾಧಾನವು, ಶಾಂತಿ ಸಮಾಧಾನವು. ಪ್ರಾರ್ಥಿಸೋಣ. ಸರ್ವ ಒಳಿತನ ಸಂಪನ್ಮೂಲರಾದ ದೇವರೇ, ತಮ್ಮ ಅವಶ್ಯಕತೆಗಳಲ್ಲಿ ನಿಮಗೆ ಮೊರೆ ಇಡುವವರ ಭಿನ್ನಹಗಳನ್ನು ಈಡೇರಿಸಿರಿ. ನಿಮ್ಮ ಪ್ರೇರಣೆಯಿಂದಲೇ ಸರಿಯಾದುದನ್ನು ಯೋಜಿಸಿ ನಿಮ್ಮ ಮಾರ್ಗದರ್ಶನದಲ್ಲಿ ಅವುಗಳನ್ನು ನೆರವೇರಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆದಿಕಾಂಡದಿಂದ ವಾಚನ. ಸರ್ವೇಶ್ವರನಾದ ದೇವರು ಎಲ್ಲಿರುತ್ತೀಯ ಎಂದು ಆದಾಮನನ್ನು ಕೂಗಿ ಕೇಳಿದರು. ಅದಕ್ಕೆ ಅವನು, ತಾವು ತೋಟದಲ್ಲಿ ಸಂಚರಿಸುವ ಸಪ್ಪಳವು ಕೇಳಿಸಿತು, ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅವಿತುಕೊಂಡೆ ಎಂದನು. ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿದವರು ಯಾರು ಎಂದು ಕೇಳಿದರು. ಅದಕ್ಕೆ ಆದಾಮನು, ನನ್ನ ಜೊತೆಯಲ್ಲಿ ಇರಲು ತಾವು ಕೊಟ್ಟ ಮಹಿಳೆ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆ ಎಂದನು. ಸರ್ವೇಶ್ವರನಾದ ದೇವರು ಈ ಮಹಿಳೆಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಆಕೆ, ಸರ್ಪವು ನನ್ನನ್ನು ವಂಚಿಸಿ ತಿನ್ನುವಂತೆ ಮಾಡಿತು ಎಂದು ಉತ್ತರ ಕೊಟ್ಟಳು. ಆಗ ಸರ್ವೇಶ್ವರನಾದ ದೇವರು ಇಂತೆಂದರು ಸರ್ಪಕ್ಕೆ, ಈ ಪರಿಯ ಕೃತ್ಯವನ್ನು ನೀ ನೆಸಗಿದುದರಿಂದ ಶಾಪಗ್ರಸ್ತನಾದೆ ಎಲ್ಲ ಪಶು ಪ್ರಾಣಿಗಳಿಗಿಂತ. ಹರಿದಾಡುವೆ ಹೊಟ್ಟೆಯ ಮೇಲೆ ಇಂದಿನಿಂದ, ತಿನ್ನುವೆ ಮಣ್ಣನ್ನೇ ಜೀವಮಾನ ಪರ್ಯಂತ. ಹಗೆತನ ವಿರಿಸುವೆನು ನಿನಗೂ ಈ ಮಹಿಳೆಗೂ, ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ. ಜಜ್ಜುವುದಿವಳ ಸಂತಾನ ನಿನ್ನ ತಲೆಯನ್ನು, ಕಚ್ಚುವೆ ನೀನು ಆ ಸಂತಾನದ ಹಿಮ್ಮಡಿಯನ್ನು. ಪ್ರಭುವಿನ ವಾಕ್ಯ.
ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ, ಆಲಿಸು ಕಿವಿಗೊಡು ಪ್ರಭು ನನ್ನ ವಿಜ್ಞಾಪನೆಗೆ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪಾಪಗಳ ನೀ ಪಟ್ಟಿ ಮಾಡಿದೆಯಾದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ಪ್ರಭು. ಪಾಪವನ್ನು ಕ್ಷಮಿಸುವವನು ನೀನು, ಎಂದಲೇ ಭಯಭಕ್ತಿಗೆ ಪಾತ್ರನು. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪ್ರಭುವಿಗಾಗಿ ಎನ್ನ ಮನ ಕಾದಿದೆ, ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ. ಸೂರ್ಯೋದಯಕ್ಕಾಗಿ ಕಾವಲುಗಾರ ಕಾದಿರುವುದಕ್ಕಿಂತ ಅತಿಯಾಗಿ ಪ್ರಭುವನ್ನು ನಿರೀಕ್ಷಿಸುತ್ತಿದೆ ಎನ್ನ ಮನ ನೀರುತ್ತ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಇಸ್ರಾಯೇಲೇ ನಂಬಿಕೊಂಡಿರು ಪ್ರಭುವನೇ, ಆತನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಇಸ್ರಾಯೇಲನ್ನು ಉದ್ಧರಿಸುವನಾತ, ಅದು ಕೈದ ಸಕಲ ದೋಷಗಳಿಂದ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪೌಲನು ಕೊರಿಂಥರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಸಹೋದರರೇ, ನಾನು ವಿಶ್ವಾಸವಿಟ್ಟೆನು, ಆದ್ದರಿಂದ ಮಾತನಾಡಿದೆನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಇದೇ ಮನೋಭಾವನೆಯಿಂದ ಕೂಡಿರುವ ನಾವು ಮಾತನಾಡಲೇಬೇಕು, ಏಕೆಂದರೆ ನಮಗೆ ವಿಶ್ವಾಸವಿದೆ. ಪ್ರಭು ಯೇಸುವನ್ನು ಪುನರುತ್ಥಾನಗೊಳಿಸಿದ ದೇವರು ನಮ್ಮನ್ನು ಯೇಸು ಕ್ರಿಸ್ತರೊಡನೆ ಪುನರುತ್ಥಾನಗೊಳಿಸಿ ತಮ್ಮ ಸಾನ್ನಿಧ್ಯಕ್ಕೆ ಬರಮಾಡಿಕೊಳ್ಳುವರು ಎಂಬುದನ್ನು ನಾವು ಬಲ್ಲೆವು. ಅಂತೆಯೇ ನಿಮ್ಮನ್ನೂ ಬರಮಾಡಿಕೊಳ್ಳುವರು. ಇದೆಲ್ಲವೂ ನಿಮ್ಮ ಒಳಿತಿಗಾಗಿಯೇ. ಹೀಗೆ ಅನೇಕರಲ್ಲಿ ದೇವರ ಕೃಪಾವರವು ಹೊಕ್ಕಿ ಹರಿಯುವುದು, ಅವರಲ್ಲಿ ಕೃತಜ್ಞತಾ ಭಾವನೆಯನ್ನು ಹೆಚ್ಚಿಸುವುದು.
ಇದರಿಂದಾಗಿ ದೇವರ ಮಹಿಮೆ ಬೆಳಗುವುದು. ಹೀಗಿರಲು ನಾವು ಎದೆಗುಂದುವುದಿಲ್ಲ. ನಮ್ಮ ಭೌತಿಕ ದೇಹವು ನಶಿಸುತ್ತಿದ್ದರೂ ನಮ್ಮ ಅಂತರಂಗವು ದಿನೇ ದಿನೇ ನೂತನವಾಗುತ್ತದೆ. ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಷ್ಟಗಳು ಅತ್ಯಲ್ಪವಾದುವು, ಕ್ಷಣಿಕವಾದುವು. ಅವುಗಳಿಂದ ಲಭಿಸುವ ಮಹಿಮೆಯಾದರೂ ಅಪಾರವಾದುದು, ಅನಂತವಾದುದು. ನಮ್ಮ ಗಮನವು ಕೇಂದ್ರೀಕೃತವಾಗಿರುವುದು ಗೋಚರವಾದವುಗಳ ಮೇಲಲ್ಲ, ಅಗೋಚರವಾದವುಗಳ ಮೇಲೆ. ಗೋಚರವಾಗುವುದವುಗಳು ತಾತ್ಕಾಲಿಕ, ಅಗೋಚರವಾದವುಗಳು ಶಾಶ್ವತ. ಭೂಮಿಯ ಮೇಲಿನ ನಮ್ಮ ದೇಹ ಎಂಬ ಗುಡಾರವು ನಾಶವಾಗಿ ಹೋದರೂ ಸ್ವರ್ಗದಲ್ಲಿರುವ ಶಾಶ್ವತವಾದ ಗೃಹವೊಂದು ನಮಗೆ ದೊರಕುವುದು. ಅದು ಮಾನವರಿಂದ ನಿರ್ಮಿತವಾದುದಲ್ಲ, ದೇವರಿಂದಲೇ ನಿರ್ಮಿತವಾದುದು. ಇದು ನಮಗೆ ತಿಳಿದ ವಿಷಯ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, 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 alleluia. ಸರ್ವೇಶ್ವರ ಅಪ್ಪಣೆಯಾಗಲಿ, ತಮ್ಮ ದಾಸ ಕಾದಿದ್ದಾನೆ. ನಿತ್ಯ ಜೀವ ನೀಡುವ ಈವ ನುಡಿ ಇರುವುದು ತಮ್ಮಲ್ಲೇ. ಅಲ್ಲೇಲೂಯಾ. Alleluia, 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 alleluia. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ ಪವಿತ್ರ ಶಿವ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಮನೆಗೆ ಹೋದಾಗ ಜನರು ಮರಳಿ ಗುಂಪು ಗುಂಪಾಗಿ ಬಂದರು. ಯೇಸುವಿಗೂ ಶಿಷ್ಯರಿಗೂ ಊಟ ಮಾಡಲು ಕೂಡ ಬಿಡುವಿಲ್ಲದೆ ಹೋಯಿತು. ಈತನಿಗೆ ಹುಚ್ಚು ಹಿಡಿದಿದೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಆದುದರಿಂದ ಯೇಸುವಿನ ಬಂಧುಗಳು ಯೇಸುವನ್ನು ಹಿಡಿದು ತರಲು ಹೊರಟರು. ಇದಲ್ಲದೆ ಜೆರೂಸಲೇಮಿನಿಂದ ಬಂದಿದ್ದ ಧರ್ಮಶಾಸ್ತ್ರಿಗಳು ಇವನನ್ನು ಬೆಲ್ಜೆಬೂಲನು ಹಿಡಿದಿದ್ದಾನೆ, ದೆವ್ವಗಳ ಒಡೆಯನ ಶಕ್ತಿಯಿಂದಲೇ ಇವನು ದೆವ್ವ ಬಿಡಿಸುತ್ತಾನೆ ಎನ್ನುತ್ತಿದ್ದರು. ಆಗ ಯೇಸು ಅವರನ್ನು ತಮ್ಮ ಹತ್ತಿರಕ್ಕೆ ಕರೆದು ಸಾಮರ್ಥ್ಯಗಳ ಮೂಲಕ ಮಾತನಾಡತೊಡಗಿದರು. ಸೈತಾನನ್ನು ಹೊರದೂಡುವುದು ಹೇಗೆ ತಾನೇ ಸಾಧ್ಯ? ಒಂದು ರಾಜ್ಯದ ಪ್ರಜೆಗಳು ತಮ್ಮ ತಮ್ಮೊಳಗೆ ಕಚ್ಚಾಡುವುದಾದರೆ ಆ ರಾಜ್ಯ ಉಳಿಯದು. ಒಂದು ಕುಟುಂಬದ ಸದಸ್ಯರು ತಮ್ಮ ತಮ್ಮೊಳಗೆ ಕಚ್ಚಾಡುವುದಾದರೆ ಆ ಕುಟುಂಬ ಬಾಳದು. ಅದರಂತೆಯೇ ಸೈತಾನ್ನ ಪಕ್ಷದವರು ಪರಸ್ಪರ ವಿರೋಧಿಗಳಾದರೆ ಅವನ ರಾಜ್ಯ ಉಳಿಯದು, ಅದು ಅಳಿದು ಹೋಗುವುದು. ಒಬ್ಬನ ಬಲಿಷ್ಠನ ಮನೆಯನ್ನು ನುಗ್ಗಿ ಅವನನ್ನು ಕಟ್ಟಿ ಹಾಕದೆ ಅವನ ಸೊತ್ತನ್ನು ಸೂರೆ ಮಾಡಲಾಗದು. ಮೊದಲು ಅವನನ್ನು ಕಟ್ಟಬೇಕು, ಬಳಿಕ ಅವನ ಮನೆಯನ್ನು ಕೊಳ್ಳೆ ಹೊಡೆಯಬೇಕು. ನಿಶ್ಚಯವಾಗಿ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಎಲ್ಲ ಪಾಪಗಳಿಗೂ ಆಡುವ ಎಲ್ಲ ದೇವದೂಷಣೆಗಳಿಗೂ ಕ್ಷಮೆ ದೊರಕಬಹುದು. ಆದರೆ ಪವಿತ್ರಾತ್ಮ ಅವರನ್ನು ದೂಷಿಸುವವನಿಗೆ ಮಾತ್ರ ಕ್ಷಮೆ ದೊರಕದು. ಅಂಥವನ ಪಾಪ ಶಾಶ್ವತವಾದುದು ಎಂದರು.
ದೆವ್ವ ಹಿಡಿದಿದೆ ಎಂದು ತಮ್ಮನ್ನು ಕೆಲವರು ನಿಂದಿಸುವುದರಿಂದ ಯೇಸು ಹೇಗೆ ಹೇಳಿದರು. ಯೇಸುವಿನ ತಾಯಿ ಮತ್ತು ಸಹೋದರರು ಅಲ್ಲಿಗೆ ಬಂದರು. ಒಳಗೆ ಜನರು ಯೇಸುವಿನ ಸುತ್ತಲೂ ಗುಂಪಾಗಿ ಕುಳಿತಿದ್ದರು. ಆದುದರಿಂದ ಅವರು ಹೊರಗೆ ನಿಂತು ಯೇಸುವಿಗೆ ಬರಬೇಕೆಂದು ಹೇಳ ಕಳುಹಿಸಿದರು. ನಿಮ್ಮ ತಾಯಿಯೂ ಸಹೋದರರು ಹೊರಗೆ ನಿಮಗಾಗಿ ಕಾದಿದ್ದಾರೆ ಎಂದು ಯೇಸುವಿಗೆ ತಿಳಿಸಿದರು. ಅದಕ್ಕೆ ಯೇಸು, ನನಗೆ ತಾಯಿ ಯಾರು, ಸಹೋದರರು ಯಾರು ಎನ್ನುತ್ತಾ ತಮ್ಮ ಸುತ್ತಲೂ ಕುಳಿತಿದ್ದವರ ಮೇಲೆ ದೃಷ್ಟಿ ಹಾರಿಸಿ, ಇಗೋ ನನ್ನ ತಾಯಿ, ಇಗೋ ನನ್ನ ಸಹೋದರರು, ದೈವೇಚ್ಛೆಯನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ ಸಹೋದರಿ ತಾಯಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತಲೇ ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರ ಗ್ರಂಥದ ಆ ಮೊದಲನೆಯ ಪುಸ್ತಕ ಆದಿಕಾಂಡ, ಅದರಲ್ಲಿ ದೇವರು ಯಾವ ರೀತಿಯಲ್ಲಿ ಈ ಪ್ರಪಂಚವನ್ನು ಸೃಷ್ಟಿಸಿದರು, ಪ್ರಾಣಿ ಪಕ್ಷಿಗಳನ್ನೆಲ್ಲವನ್ನೂ ನಿರ್ಮಿಸಿದರು, ಸೃಷ್ಟಿ ಮಾಡಿದರು. ಕೊನೆಗೆ ಅವರ ಛಾಯೆಯಲ್ಲೇ ಮನುಷ್ಯನನ್ನು ಉಂಟು ಮಾಡುವುದೆಂದು ತಿಳಿಸುತ್ತವೆ. ಮನುಷ್ಯನಿಗೆ ಎಲ್ಲವನ್ನೂ ಕೊಟ್ಟರು, ಎಲ್ಲ ಸೌಭಾಗ್ಯವನ್ನೂ ಕೊಟ್ಟರು. ಆದಮನಿಗೆ ಒಬ್ಬ ಸಹಪಾಠಿಯನ್ನು ಕೂಡ ಕೊಟ್ಟರು. ಸಂತೋಷವಾಗಿದ್ದರು. ಏದೆನ್ ತೋಟದಲ್ಲಿ ಎಷ್ಟೊಂದು ಸಂತೋಷದ ಅವರು ಓಡಾಡ್ತಾ ಇದ್ದರು. ದೇವರ ಜೊತೆ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದರು. ಆದರೆ ಪಿಶಾಚಿ ಸುಮ್ಮನಿರಲಿಲ್ಲ. ಪಿಶಾಚಿ ಅವರನ್ನು ಪರೀಕ್ಷಿಸಕ್ಕೆ ಬಂದಿದ್ದಾನೆ. ಏವಳು ಆ ಪರೀಕ್ಷೆಯಲ್ಲಿ ಸೋತು ಹೋಗ್ತಾಳೆ. ತಿನ್ನಬಾರದೆಂದು ಹೇಳಿದಂತಹ ಆ ಹಣ್ಣನ್ನು ತಿಂದು ದೇವರಿಗೆ ವಿರುದ್ಧವಾಗಿ ತಪ್ಪನ್ನು ಮಾಡಿದಳು ಏವಳು. ಆ ಹಣ್ಣಿನ ಒಂದು ಅಂಶವನ್ನು ಕೂಡ ಸಹಪಾಠಿಗೆ ಕೊಡುತ್ತಾಳೆ ಆದಾಮನಿಗೆ. ಪಿಶಾಚಿ ಹೇಳಿದ್ದೇನು ಅವಳ ಹತ್ರ, ದೇವರಂತೆ ನೀವು ಆಗುತ್ತೀಯಾ, ಈ ಹಣ್ಣು ತಿನ್ನಬಾರದು, ಯಾಕೆ ದೇವರು ಹೇಳಿದ್ದಾರೆ, ನೀವು ಕೂಡ ಅವರ ಹಾಗೆಯೇ ಆಗುತ್ತಾರೆ. ಅದರಿಂದ ಆ ಶೋಧನೆ ಎಷ್ಟೊಂದಿತ್ತು ಅಂದರೆ, ಪರೀಕ್ಷೆಯಲ್ಲಿ ಸೋತು ಹೋದಳು. ಆ ಹಣ್ಣು ಸುಂದರವಾಗಿ ಕಾಣಿಸಿತು ಅವಳಿಗೆ. ತಿಂದಳು, ಸಹಪಾಠಿಗೆ ಕೊಟ್ಟಳು. ಆದರೆ ತಕ್ಷಣ ಅವರಲ್ಲಿದ್ದಂತಹ ಸಂತೋಷ ಮಾಯವಾಗುತ್ತದೆ. ಅವರಲ್ಲಿ ಭಯ ಉಂಟಾಗುತ್ತದೆ. ದೇವರು ಕೊಟ್ಟಂತಹ ಆ ನಿಧಿ ಎಂಬ ಸಂತೋಷವನ್ನು ಹಾಳು ಮಾಡುತ್ತದೆ. ಈಗ ದೇವರು ಆದಾಮನ ಬಳಿಗೆ ಬರ್ತಾ ಇದ್ದಾರೆ, ನಡ್ಕೊಂಡು ಬರ್ತಾ ಇದ್ದಾರೆ. ಆಗ ಅವರನ್ನು ಕರೆಯುತ್ತಾ ಇದ್ದಾರೆ, ಎಲ್ಲಿರುತ್ತೀಯ ನೀನು ಎಂಬ. ಅವನೊಂದು ಮರದ ಹಿಂಭಾಗದಲ್ಲಿ ನಿಂತುಕೊಂಡು ನಾ ಇಲ್ಲೇ ಇದ್ದೀನಿ. ಯಾಕೆ? ಅವನಿಗೆ ಗೊತ್ತಾಯಿತು ಈಗ ಬೆತ್ತಲೆಯಾಗಿದ್ದಾನೆ ಎಂಬುದಾಗಿ. ಅಲ್ಲಿ ತನಕ ಅವನಿಗೆ ಗೊತ್ತೇ ಆಗಿರಲಿಲ್ಲ ಬೆತ್ತಲೆಯ ಜೀವನ ನಡೆಸ್ತಾರೆ ಎಂಬುದಾಗಿ. ಈಗ ಪಾಪ ಮಾಡಿದುದರಿಂದ, ತಪ್ಪು ಮಾಡಿದುದರಿಂದ, ದೇವರಿಗೆ ಅವಿಧೇಯನಾಗಿ ನಡೆದಿರೋದ್ರಿಂದ ಗೊತ್ತಾಯಿತು ಅವರು ಮಾಡಿದ್ದು ತಪ್ಪು. ನಾವೀಗ ಬೆತ್ತಲೆಯಾಗಿದ್ದೇನೆ, ನಾನು ನಿಮ್ಮ ದೂರ ಹೋಗಿದ್ದೇನೆ ಎಂಬುದಾಗಿ.
ಇದು ಮಾಡಿದ್ದು ಯಾರು ಎಂದು ಕೇಳಿದಾಗ ಅವನು ಒಪ್ಪಲಿಲ್ಲ. ನನಗೆ ಕೊಟ್ಟಲ್ಲ, ಅವಳೇ ಇದು ನನಗೆ ತಂದು ಕೊಟ್ಟಿದ್ದು, ಅವಳ ಮೇಲೆ ಭಾರ ಹೊರಿಸ್ತಾನೆ. ಅವಳ ಹತ್ರ ಹೇಳ್ತಾಳೆ, ಸರ್ಪವೇ ನನ್ನನ್ನು ಈ ತಪ್ಪು ಮಾಡೋದಕ್ಕೆ ಪ್ರೇರಣೆ ಕೊಟ್ಟಿದ್ದು. ಆಗ ದೇವರು ಆ ಸರ್ಪವನ್ನು ಶಪಿಸುತ್ತಾರೆ. ಇನ್ನು ಮುಂದೆ ಆ ಸರ್ಪ ಯಾವ ರೀತಿಯಲ್ಲಿ ಜೀವನ ನಡೆಸಬೇಕು ಎಂದು ಶಾಪವನ್ನು ಕೊಡುತ್ತಾ ಇದ್ದಾರೆ. ಯಾಕಂದರೆ ಮನುಷ್ಯನನ್ನು ವಂಚಿಸಿದ್ದು ಸರ್ಪದ ರೂಪದಲ್ಲಿ ಬಂದಂತಹ ಸೈತಾನ. ಆ ಸೈತಾನನ್ನು ಹೇಗೆ ಮುಂದಕ್ಕೆ ಒಬ್ಬ ಏವಳು ನಾಶ ಮಾಡಲಿದ್ದಾರೆ ಎಂದು ಕೂಡ ದೇವರಾವತ್ತೇ ಹೇಳುತ್ತಾ ಇದ್ದಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಮೊದಲನೇ ವಾಚನದಲ್ಲಿ ನಾವು ಇದನ್ನೇ ಆಲಿಸಿದೆವು. ಎರಡನೆಯ ವಾಚನದಲ್ಲಿ ಸಂತ ಪೌಲರು ಹೇಳುವುದೇನೆಂದರೆ, ನಾನು ವಿಶ್ವಾಸವಿಟ್ಟೆನು, ಅದರಿಂದ ನಾನೀಗ ಮಾತನಾಡುತ್ತಾ ಇದ್ದೇನೆ. ಯೇಸು ಸ್ವಾಮಿಯ ಅನುಯಾಯಿಗಳನ್ನು, ಹಿಂಬಾಲಕರನ್ನು ಹಿಂಸೆ ಮಾಡುತ್ತಾ ಇದ್ದ ನಾನು ಈಗ ಅದೇ ಸ್ವಾಮಿಯಲ್ಲೇ ವಿಶ್ವಾಸವಿಟ್ಟು ಅವರನ್ನು ಕುರಿತು ನಾನೀಗ ಮಾತನಾಡುತ್ತಾ ಇದ್ದೇನೆ. ಆ ಸ್ವಾಮಿಗೋಸ್ಕರ ಕಷ್ಟಪಟ್ಟು ಈಗ ಎಷ್ಟೋ ಹಿಂಸೆಗೆ ಒಳಗಾಗಿದ್ದೇನೆ. ಆದರೂ ಕೂಡ ನನಗೇನು ಭಯವಿಲ್ಲ. ದೇವರು ನನಗೆ ಶಕ್ತಿ ಕೊಡುತ್ತಾ ಇದ್ದಾರೆ. ಅವರು ಕೊಡುವಂಥ ಆ ಪ್ರೇರಣೆಯಿಂದ ನಾನೀಗ ನನ್ನ ಜೀವನವನ್ನು ಆ ಸ್ವಾಮಿಗೋಸ್ಕರೇ ಮುಡುಪಾಗಿಟ್ಟಿದ್ದೇನೆ. ಯಾಕಂದರೆ ಈ ಶರೀರ ಶಾಶ್ವತವಲ್ಲ. ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗುವುದು ಆತ್ಮ. ಅದರಿಂದ ಅವರು ಯಾವುದಕ್ಕೂ ಭಯಪಡದೆ ದೇವರಿಗೆ ಕೃತಜ್ಞತಾಭಾವವುಳ್ಳವರಾಗಿ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಈಗ ನಾನು ಆ ದೇವರ ಮಹಿಮೆಯನ್ನು ಪ್ರಕಟಪಡಿಸ್ತಾ ಇದ್ದೇನೆ ಎಂದು ಸಂತ ಪೌಲರು ಇದರ ಎರಡನೇ ವಾಚನದಲ್ಲಿ ತಿಳಿಸ್ತಾ ಇದ್ದಾರೆ. ಮೂರನೇ ವಾಚನದಲ್ಲಿ ನಾವು ಆಲಿಸ್ತೇನೆಂದರೆ, ಯೇಸು ಸ್ವಾಮಿ ದೇವರ ಸಾಮ್ರಾಜ್ಯ ವಿಷಯವಾಗಿ ಮಾತನಾಡ್ತಾ ಇದ್ದರು. 3 ವರ್ಷಗಳ ಕಾಲ ಬಿಡುವಿಲ್ಲದೆ ಅವರು ಮಾತನಾಡ್ತಾ ಇದ್ದರು. ಈಗ ಊಟ ಮಾಡೋದಕ್ಕೂ ಅವರಿಗೆ ಸಮಯ ಸಿಗ್ತಾ ಇರಲಿಲ್ಲ. ಕೆಲವರು ಹೇಳುತ್ತಾ ಇದ್ದರು, ಅವನಿಗೆ ದೆವ್ವ ಹಿಡಿದಿದೆ. ಪವಿತ್ರಾತ್ಮರ ಶಕ್ತಿಯಿಂದ ಯೇಸು ಸ್ವಾಮಿ ಪವಾಡಗಳು ಮಾಡುತ್ತಾ ಇದ್ದರು, ದೆವ್ವಗಳನ್ನು ಬಿಡಿಸ್ತಾ ಇದ್ದರು. ಇದನ್ನು ನೋಡಿದ ಫರಿಸಾಯರಿಗೆ ಹೊಟ್ಟೆ ಕಿಚ್ಚು. ಯಾಕಂದರೆ ಅಷ್ಟು ಸಾವಿರಾರು ಜನರು ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇದ್ದರು. ಬೇಲ್ಜೆಬೂಲನ ಶಕ್ತಿಯಿಂದ ಇವನು ಸೈತಾನನ್ನು ಬಿಡಿಸ್ತಾ ಇದ್ದಾನೆ ಎಂದು ಹೇಳಿದಾಗ ಯೇಸು ಸ್ವಾಮಿ ಹೇಳಿದ್ದಾನೆಂದರೆ, ಎಲ್ಲ ಪಾಪಗಳನ್ನು ಕ್ಷಮಿಸಲಾಗುವುದು, ದೇವದೋಷಗಳು ಕ್ಷಮಿಸಲಾಗುವುದು. ಆದರೆ ಯಾರ್ಯಾರೆಲ್ಲ ಪವಿತ್ರಾತ್ಮ ವಿರುದ್ಧವಾಗಿ ದೂಷಿಸುತ್ತಾರೋ, ಮಾತಾಡುತ್ತಾರೋ ಅವರ ಕ್ಷಮಿಸಲಾಗದು ಅಂತ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಪವಿತ್ರಾತ್ಮ ಶಕ್ತಿಯಿಂದ ಯೇಸು ಸ್ವಾಮಿಯು ಅದ್ಭುತಗಳನ್ನು ಮಾಡುತ್ತಾ ಇದ್ದದ್ದು. ಮುಂದಕ್ಕೆ ಅವರು ಹೇಳುವುದೇನೆಂದರೆ, ಸೈತಾನ್ನ ಮನೆಯನ್ನೇ ಹೊಡೆದು ಹಾಕ್ತಾರಾ? ಇಲ್ಲ. ಒಂದು ಮನೆಯಲ್ಲಿ ಮನೆಯವರೇ ಅದನ್ನು ಹೊಡೆದು ಹಾಕ್ತಾರಾ? ಜಗಳ ಮಾಡಿಕೊಂಡು ಇರುವ, ಆದರೂ ಕೂಡ ನಾಶವಾದಕ್ಕೆ ಯಾರು ಪ್ರಯತ್ನ ಪಡುವುದಿಲ್ಲ. ಅದರಿಂದ ಯಾವಾಗಲೂ ನಾನು ಒಳ್ಳೆಯದನ್ನೇ ಮಾಡುತ್ತಾ ಇದ್ದೇನೆ. ಪವಿತ್ರಾತ್ಮನ ಪ್ರೇರಣೆಯಿಂದ ನಾನು ಮಾಡುವುದು ಆಡುವುದಲ್ಲ ಅದೇ. ಇದಾದ ನಂತರ ಯೇಸುವಿನ ತಾಯಿ ಮತ್ತು ಸಹೋದರ ನೋಡಕ್ಕೆ ಬರ್ತಾರೆ. ಅಷ್ಟೊಂದು ಜನ ಅಲ್ಲಿ ತುಂಬಿದ್ದರು. ಅದರಿಂದ ಅವ್ರು ನೋಡೋದಕ್ಕೆ ಬಯಸಿ ಅವರ ತಾಯಿ ಬರ್ತಾ ಇದ್ರೆ ನೋಡಬೇಕೆಂದು ಆಸೆಪಟ್ಟು ಯಾರು ಬಂದು ಹೇಳುತ್ತಾರೆ, ನಿಮ್ಮ ತಾಯಿ ಮತ್ತು ಸಹೋದರ ನಿಮ್ಮನ್ನು ನೋಡಕ್ಕೆ ಬಂದಿದ್ದಾರೆ. ಅವರ ಉತ್ತರವೇನು? ನನ್ನ ತಾಯಿ ಯಾರು, ಸಹೋದರರು ಯಾರು? ಅವರ ಪಕ್ಕದಲ್ಲಿದ್ದ ಆ ಹೆಣ್ಣನ್ನು ನೋಡಿ ಅವರು ಹೇಳ್ತಾ ಇದ್ದಾರೆ, ಇವರೇ ನನ್ನ ತಾಯಿ ಮತ್ತು ಸಹೋದರರು. ಯಾರೇ ಅಲ್ಲ,
ದೇವರ ಚಿತ್ತವನ್ನು ಅನುಸರಿಸಿ ಜೀವನವನ್ನು ನಡೆಸುತ್ತಾರೋ ಅಂಥವರೇ ನನಗೆ ತಾಯಿ ಮತ್ತು ಸಹೋದರರು. ದೇವರ ಚಿತ್ತವನ್ನು ಯಾರು ನೆರವೇರಿಸುತ್ತಾರೋ, ಉದಾಹರಣೆಗೆ ಅವರ ತಾಯಿಯೇ ಪೂಜ್ಯ ಮರಿಯಮ್ಮನವರು ದೇವರ ಚಿತ್ತದಂತೆಯೇ ತಲೆಬಾಗಿ ನಡೆದಂತಹ ವ್ಯಕ್ತಿ ಪೂಜ್ಯ ಮರಿಯಮ್ಮನವರು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೀಗ ಈ ನವ್ಯನ ದಿನದಲ್ಲಿ ಇದ್ದೇವೆ. ಸಂತ ಅಂಥೋಣಿಯವರ ಮಹೋತ್ಸವವನ್ನು ಆಚರಿಸ ಸಿದ್ಧರಾಗುತ್ತಾ ಇದ್ದೇವೆ. ಒಬ್ಬ ವ್ಯಕ್ತಿ ಸಾಧಾರಣ ಮನುಷ್ಯನಾಗಿ ಜನಿಸಿದಂಥ ವ್ಯಕ್ತಿ ಅಂಥೋಣಿಯವರು. ಆದರೆ ಪೂಜ್ಯ ಮರೆಯವರು ಹೇಳಿದ ಹಾಗೆಯೇ ಇವರು ಕೂಡ ದೇವರ ಚಿತ್ತವನ್ನು ನೆರವೇರಿಸಿದಂತಹ ವ್ಯಕ್ತಿ ಸಂತ ಅಂಥೋಣಿಯವರು. ಎಷ್ಟೋ ದೊಡ್ಡ ದೊಡ್ಡ ಕೆಲಸ ಮಾಡಬೇಕಂದಿದ್ದ ಇರಬಹುದು ನಾವೆಲ್ಲ, ಆದರೆ ಅವರು ದೊಡ್ಡ ಕೆಲಸ ಮಾಡೋಕ್ಕೆ ಹೋಗಿಲ್ಲ. ಅಡಿಗೆ ಕೆಲಸ ಮಾಡ್ತಾ ಇದ್ದರು, ತೋಟ ಕೆಲಸ ಮಾಡ್ತಾ ಇದ್ದರು, ದೇವರ ಸಾಮ್ರಾಜ್ಯ ಪ್ರಬೋಧನೆ ಮಾಡ್ತಾ ಇದ್ದರು, ಬಡವರಿಗೆ ಸಹಾಯ ಮಾಡ್ತಾ ಇದ್ದರು. ಇದಕ್ಕಿಂತ ಮೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದ್ದರು. ಆ ಸಂತರು ಸಂತ ಅಂಥೋಣಿಯವರು ಈಗ ಯಾಕೆ ಅಷ್ಟೊಂದು ಪ್ರಚಾರವಾದಂತಹ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಅಂಥೋಣಿಯನ್ನು ಸ್ಮರಿಸ್ತಾ ಇದ್ದೇವೆ, ಅವರು ನಾವು ಬೇಡಿಕೊಳ್ತಾ ಇದ್ದೇವೆ. ಅವರ ಮುಖಾಂತರ ಅವರು ಮಾಡಿದಂತಹ ಕೃತ್ಯಗಳು ದೇವರ ಚಿತ್ತವನ್ನು ನೆರವೇರಿಸಿದರು. ಬಡಬಗ್ಗರಿಗೆ ಸಹಾಯವನ್ನು ಮಾಡಿದರು. ದೇವರು ಏನು ಮಾಡಬೇಕೆಂದು ಹೇಳಿದರು ಅಂದರೆ ಅವರ ಸಭೆಯಲ್ಲಿ ಏನು ಮಾಡಬೇಕಾಗಿತ್ತೋ ಅದೆಲ್ಲವನ್ನೂ ನೆರವೇರಿಸಿದರು. ಒಳ್ಳೆಯ ಪ್ರಬೋಧನೆ ಕೊಡ್ತಾ ಇದ್ದರು. ದೇವರ ವಾಕ್ಯವನ್ನು ಅವರು ವಿವರಿಸಿ ಕೊಡ್ತಾ ಇದ್ದರು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸಂದರ್ಭಗಳನ್ನು ಸ್ಮರಿಸುತ್ತೇವೆ, ಆದರೆ ನಮ್ಮ ಜೀವನ ಯಾವ ರೀತಿ ನಮ್ಮ ಜೀವನ ಮುಂದುವರಿಸ್ತಾ ಇದ್ದೇವೆ ನೋಡಿ. ಪ್ರಪಂಚದಲ್ಲಿ ಕೆಡುಕು ಜಾಸ್ತಿ, ಮೋಸ ಜಾಸ್ತಿ. ಆದರೆ ನಾವು ಪ್ರತಿಯೊಬ್ಬರು ನಮ್ಮ ಜೀವನವನ್ನು ಬದಲಾವಣೆ ಮಾಡಲೇಬೇಕು. ಹಬ್ಬಕ್ಕೆ ಬಂದರೆ ಸಾಲದು. ನಮ್ಮ ಆತ್ಮವನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇರಬೇಕು. ಆತ್ಮವನ್ನು ಶುದ್ಧವಾಗಿಡುವುದಾದರೆ ಮನಸ್ಸಾಕ್ಷಿ ತಕ್ಕಂಥ ರೀತಿಯಲ್ಲಿ ನಾವು ನಡೆಯಬೇಕು. ಮನಸ್ಸಾಕ್ಷಿ ಹೇಳುತ್ತಾ ಇರುತ್ತದೆ, ಅದು ಮಾಡಬಾರದು, ಇದು ಮಾಡು. ಆದರೆ ನಾವೇನು ಮಾಡ್ತೇವೆ, ಯಾವುದು ಮಾಡಬಾರದು ಅದರಲ್ಲಿ ನಾವು ಸೈತಾನ ಶೋಧನೆಗೆ ಒಳಪಡ್ತಾ ಇರುವಾಗ ಅದನ್ನೇ ಮಾಡುತ್ತಾ ಇರುತ್ತೇವೆ. ಆದರೆ ನಮ್ಮಲ್ಲಿ ಅಸೂಯೆ, ದ್ವೇಷ ಹೆಚ್ಚಾಗುತ್ತದೆ. ಪ್ರಾರ್ಥನೆ ಮಾಡಿರಿ ಪ್ರೀತಿಯ ಸಹೋದರ ಸಹೋದರಿಯರೇ. ಒಳ್ಳೆಯವರಾಗಿ ನಡೆಸೋಕ್ಕೋಸ್ಕರ ಕ್ರೈಸ್ತ ಜೀವನವೆಂದರೆ ಪ್ರೀತಿಯ ಜೀವನವಾಗಿರಬೇಕು. ಕ್ರೈಸ್ತ ಜೀವನವೆಂದರೆ ಪ್ರಾರ್ಥನಾಮಯ ಜೀವನವಾಗಿರಬೇಕು. ಕ್ರೈಸ್ತ ಜೀವನವೆಂದರೆ ಸೇವೆಯ ಜೀವನವಾಗಿರಬೇಕು. ಇದನ್ನು ನಾವು ಮಾಡುತ್ತಾ ಇದ್ದೀಯೋ? ಸಂತ ಅಂಥೋಣಿಯವರು ಇದನ್ನೇ ಮಾಡಿದರು. ಪ್ರಾರ್ಥನೆ ಮಾಡಿದರು, ಸೇವೆ ಮಾಡಿದರು, ಪ್ರೀತಿ ಮಾಡಿದರು. ಅವರನ್ನು ಹಿಂಬಾಲಿಸೋಣ, ಒಳ್ಳೆಯ ಕ್ರೈಸ್ತ ನಡೆಸೋಕ್ಕಾಗಿ ಪ್ರಯತ್ನಿಸೋಣ. ಈ ಸಂತ ಅಂಥೋಣಿಯವರು ನಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಎಂದು ಈ ಬಲಿಪೂಜೆಯಲ್ಲಿ ಕೇಳಿಕೊಳ್ಳೋಣ, ಬೇಡೋಣ. ಆಮೇಲೆ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಭುವಿಯನ್ನು ಗೋಚರವಾದುದನ್ನು ಅಗೋಚರವಾದುದನ್ನು ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ
ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೆ ಸುಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರುಜ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಪರಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಸಹಾಯವನ್ನು ಹಂಬಲಿಸುವವರಿಗೆ ದೇವರ ನೂರ್ಮಡಿ ವರದಾನಗಳು ಲಭ್ಯವಾಗುತ್ತದೆ ಎಂಬುದನ್ನು ಅರಿತು ಸಾಮಾಜಿಕ, ಧಾರ್ಮಿಕ, ವೈಯಕ್ತಿಕ ಅಭಿಪ್ರಾಯಗಳನ್ನು ದೇವರಲ್ಲಿ ಯಾಚಿಸೋಣ. ಪ್ರಾರ್ಥನೆ ನಿಮ್ಮ ಭಕ್ತರ ಪ್ರಾರ್ಥನೆ, ದೀನ ಪ್ರಾರ್ಥನೆ. ಪ್ರಾರ್ಥನೆ ದೀನ ಭಕ್ತರ ಪ್ರಾರ್ಥನೆ, ನಮ್ಮ ಜಗದ್ಗುರುಗಳು ಫ್ರಾನ್ಸಿಸ್ ಮಹಾಧರ್ಮಾಧ್ಯಕ್ಷರು ಹಾಗೂ ಎಲ್ಲ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು, ಸನ್ಯಾಸಿನಿಯರು ದೇವರ ವಾಕ್ಯವನ್ನು ಆಲಿಸಿ, ಧ್ಯಾನಿಸಿ, ಪರಿವರ್ತನೆ ಹೊಂದಿ ಇತರರನ್ನು ಅವರ ಬೆಳಕಿನೆಡೆಗೆ ಕರೆತರಲು ಪ್ರೇರೇಪಿಸುವಂತೆ ಪ್ರಾರ್ಥಿಸೋಣ. ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುವ ಭಾಗ್ಯ ಹೊಂದಿರುವ ನಾವು ಅದನ್ನು ಆಲಿಸಿ, ಧ್ಯಾನಿಸಿ, ಕಾಯ ವಾಚ ಮನಸ್ಸ ಪಾಲಿಸಿ ನಡೆಯುವಂತೆ ಪ್ರಾರ್ಥಿಸೋಣ. ದೇವರ ವಾಕ್ಯವನ್ನು ಬೋಧಿಸುವ ಪ್ರಬೋಧಕರು ದೇವರ ಪ್ರೀತಿ, ಕ್ಷಮೆ, ಶಾಂತಿಯ, ಕರುಣೆಯ ಬಗ್ಗೆ ಧ್ಯಾನಿಸಿ ತಮ್ಮ ಪ್ರಬೋಧನೆಯಿಂದ ಇತರರನ್ನು ದೇವರೆಡೆಗೆ ಸೆಳೆಯುವಂತೆ ಪ್ರಾರ್ಥಿಸೋಣ. ತಂದೆ ತಾಯಿ ಬಂಧು ಬಳಗವಿಲ್ಲದ ಅನಾಥ ಮಕ್ಕಳು ದೇವರ ಕರುಣೆ ಮತ್ತು ಒಳ್ಳೆಯ ಮನಸ್ಸಿನ ಜನರ ಸಹಾಯದಿಂದ, ಶ್ರಮ ಹಾಗೂ ಶ್ರದ್ಧೆಯಿಂದ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ಮೌನವಾಗಿ ನಮ್ಮ ವೈಯಕ್ತಿಕ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ದೇವರೇ, ನಮ್ಮ ಅಗತ್ಯಗಳನ್ನು ನಿಮ್ಮ ಮುಂದೆ ಅರ್ಪಿಸಿ ನಿಮ್ಮ ಸಹಾಯಕ್ಕಾಗಿ ಅಂಗಲಾಚಿದ್ದೇವೆ. ಇನ್ನು ನಮಗೆ ಅದೇ ಅವಶ್ಯಕ ಏನೆಂಬುದು ತಮಗೆ ತಿಳಿದಿದೆ. ಇವೆಲ್ಲವನ್ನು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಅನುಗ್ರಹಿಸರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ತನು ಮನ ಸಿರಿಯಲ್ಲವ ನಿನಗೆ ಅರ್ಪಿಪೆನು. ಸ್ವೀಕರಿಸು ನೀ ಬೇಡುವೆನು, ಪ್ರೀತಿಯಿಂದಲೇ ನೀಡುವೆನು. ಸ್ವೀಕರಿಸು ನೀ ಬೇಡುವೆನು, ಪ್ರೀತಿಯಿಂದಲೇ ನೀಡುವೆನು. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದಿಹೆನು, ದೇವ ತಂದಿಹೆನು. ದಾಸನಲ್ಲ ಸ್ನೇಹಿತ ಎಂದು ನೀನು ಹೇಳಿದೆ, ದಯೆಯ ಫಲಗಳ ನೀಡುತ್ತ ನನ್ನ ಪಾವನಗೊಳಿಸಿದೆ. ದಾಸನಲ್ಲ ಸ್ನೇಹಿತ ಎಂದು ನೀನು ಹೇಳಿದೆ, ದಯೆಯ ಫಲಗಳ ನೀಡುತ್ತ ನನ್ನ ಪಾವನಗೊಳಿಸಿದೆ. ನನ್ನದಲ್ಲದ ಎಲ್ಲವ ನಿನಗೆ ಒಪ್ಪಿಸ ಬಂದಿದೆ, ಸ್ವೀಕರಿಸಲು ಬಾ ನನ್ನ ಯೇಸುವೇ, ನನ್ನ ದೇವನೇ. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದಿಹೆನು, ದೇವ ತಂದಿಹೆನು. ಕಲಿತ ಜ್ಞಾನದ ಸುಧೆಗಳ ದುಡಿದು ಗಳಿಸಿದ ನಿಧಿಗಳ ಪಡೆದ ವರಗಳ ಭಾಗ್ಯವ ನನ್ನ ಬದುಕಿನ ಕ್ಷಣಗಳ. ಕಲಿತ ಜ್ಞಾನದ ಸುಧೆಗಳ ದುಡಿದು ಗಳಿಸಿದ ನಿಧಿಗಳ ಪಡೆದ ವರಗಳ ಭಾಗ್ಯವ ನನ್ನ ಬದುಕಿನ ಕ್ಷಣಗಳ. ಅರಿತು ಅರಿಯದ ಪಾಪವ ನನ್ನ ಒಡಲಿನ ಸೌಖ್ಯವ ಸ್ವೀಕರಿಸಲು ಬಾ ನನ್ನ ಯೇಸುವೇ, ನನ್ನ ದೇವನೇ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿದೆ. ಪ್ರಭು ತಮ್ಮ ನಾಮದ ಸ್ತುತಿಯಾಗುವ ಮಹಿಮೆಗಾಗಿಯೂ ನಮ್ಮ ಪವಿತ್ರ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಮ್ಮ ಸೇವೆಯನ್ನು ದಯೆಯಿಂದ ವೀಕ್ಷಿಸಿರಿ. ನಾವು ಈಗ ಸಮರ್ಪಿಸುತ್ತಿರುವ ಇವು ನಿಮಗೆ ಮೆಚ್ಚುಗೆಯಾಗುವ ಬಲಿ ಕಾಣಿಕೆಗಳಾಗಿ ಹಾಗೂ ನಾವು ಪ್ರೀತಿಯಲ್ಲಿ ವೃದ್ಧಿಗೊಳ್ಳುವಂತೆ ನಮ್ಮನ್ನು ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು
ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ಪಾಪವೊಂದನ್ನು ಬಿಟ್ಟು ಮತ್ತೊಂದೆಲ್ಲಿಯೂ ನಮ್ಮಂತೆಯೇ ಜೀವಿಸಲು ನಮಗೆ ಒಬ್ಬ ರಕ್ಷಣೆ ನೆಮ್ಮದಿಯಿಂದ ಕಳುಹಿಸುವಷ್ಟು ಲೋಕವನ್ನು ಪ್ರೀತಿಸಿದ್ದೀರಿ. ಹೇಗೆ ನಿಮ್ಮ ಪುತ್ರರಲ್ಲಿ ನೀವು ಪ್ರೀತಿಸಿದನ್ನೇ ನಮ್ಮಲ್ಲೂ ಪ್ರೀತಿಸುವಂತಾಯಿತು. ನಾವು ಅವಿಧೇಯತೆಯಿಂದ ಪಾಪಗೈದು ಕಳೆದುಕೊಂಡ ನಿಮ್ಮ ಕೊಡುಗೆಗಳನ್ನು ಅವರ ವಿಧೇಯತೆಯಿಂದ ಮರಳಿ ಪಡೆಯುವಂತಾಯಿತು. ಆ ದೂತರಿಂದ ಪ್ರಭು ಸಕಲ ದೂತರ ಸಮೇತ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂಭ್ರಮದಿಂದ ಘೋಷಿಸುತ್ತೇವೆ. ಪಾವನನಿ ಪ್ರಭು ಪರಿಶುದ್ಧರು, ಪಾವನನಿ ಪ್ರಭು ಪರಿಶುದ್ಧರು. ಸಕಲ ಸೃಷ್ಟಿಗೆ ಪರಮನು ನೀನು, ಸಕಲ ಸೃಷ್ಟಿಗೆ ಪರಮನು ನೀನು. ಪಾವನನಿ ಪ್ರಭು ಪರಿಶುದ್ಧರು, ಪಾವನನಿ ಪ್ರಭು ಪರಿಶುದ್ಧರು. ಇಹ ಪರ ನಿನ್ನಯ ಮಹಿಮೆಯಿಂದ ತುಂಬಿ ತುಳುಕಿದೆ ಧನ್ಯತೆಯಿಂದ. ಇಹ ಪರ ನಿನ್ನಯ ಮಹಿಮೆಯಿಂದ ತುಂಬಿ ತುಳುಕಿದೆ ಧನ್ಯತೆಯಿಂದ. ಹೋಸಾನ 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 ಪ್ರಭು ಹೋಸಾನ, ಹೋಸಾನ 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 ಪ್ರಭು ಹೋಸಾನ. ದೇವರ ನಾಮದಿ ಬರುತ್ತಿಹ ನೀವು ಆಶೀರ್ವದಿತರು ಧನ್ಯರು. ದೇವರ ನಾಮದಿ ಬರುತ್ತಿಹ ನೀವು ಆಶೀರ್ವದಿತರು ಧನ್ಯರು. ಹೋಸಾನ 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 ಪ್ರಭು ಹೋಸಾನ, ಹೋಸಾನ 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 ಪ್ರಭು ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸೆಂದು ಪ್ರಾರ್ಥಿಸುತ್ತೇವೆ. ನಮಗಿದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪ್ರಾರ್ಥನೆ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು
ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ, ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು, ನೀವು ಮರಳಿ ಬರುವ ತನಕ, ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ. ಆದ್ದರಿಂದ ಪ್ರಭು, ನಿಮ್ಮ ಸಮೂಹದಿಂದ ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು ರಕ್ಷಣೆಯ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಪ್ರೇಷಿತ ಆಡಳಿತ ಅಧಿಕಾರಿ ಮಹಾಧರ್ಮಾಧ್ಯಕ್ಷ ಬರ್ನಾರ್ಡ್ ಮೋರಾಸ್ ಅವರೊಂದಿಗೂ, ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣದೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯವರೊಂದಿಗೂ, ಆಕೆಯ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಪುನೀತ ಅಂಥೋಣಿಯರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೋ ಮಹಿಮೆಯೋ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದೇಹಿಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಘರ್ಷಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ
ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನೇ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪ ಲೆಕ್ಕಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿದರು ಭಾಗ್ಯವಂತರು. ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಪರಮಪ್ರಸಾದ ವಿತರಿಸುವ ಸಮಯ ಇದು. ಕತ್ತೋಲಿಕ ಕ್ರೈಸ್ತರು ಮಾತ್ರ ಪರಮಪ್ರಸಾದ ಸ್ವೀಕರಿಸ ಮುಂದೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಉಳಿದವರು ನಿಮ್ಮ ಜಾಗದಲ್ಲೇ ಇದ್ದು ಪ್ರಾರ್ಥನೆ ಮಾಡಿರಿ. ದಿಸ್ ಅ ಟೈಮ್ ಟು ರಿಸೀವ್ ಹೋಲಿ ಕಮ್ಯೂನಿಯನ್. ಓನ್ಲಿ ರೋಮನ್ ಕ್ಯಾಥಲಿಕ್ಸ್ ಆರ್ supposed to receive this Holy Communion. Others, please may sit and pray. ಯೇಸುವೆ ಬಾರ, ಕರೆಯುವೆ ಬಾರ, ಹೃದಯದ ದೇಗುಲಕ್ಕೆ ಸ್ಪರ್ಶಿಸಬಾರ, ಸ್ಫೂರ್ತಿಯ ತಾರ, ಬಾಳಿನ ಆಗಸನೆ. ಯೇಸುವೆ ಬಾರ, ಕರೆಯುವೆ ಬಾರ, ಹೃದಯದ ದೇಗುಲಕ್ಕೆ ಸ್ಪರ್ಶಿಸಬಾರ, ಸ್ಫೂರ್ತಿಯ ತಾರ,
ಮುಸುಕಿರಲು ಸತ್ಯದ ಮಾರ್ಗದಿ ನನ್ನನ್ನು ನಡೆಸಿರುವೆ. ನೀನೇ ಜ್ಯೋತಿಯು ಕತ್ತಲು ಮುಸುಕಿರಲು ಸತ್ಯದ ಮಾರ್ಗದಿ ನನ್ನನ್ನು ನಡೆಸಿರಲು. ನಿತ್ಯಾನಂದವು ಗುರಿಯನ್ನು ತಲುಪಿಸಲು ಅಮರ ಜೀವನವ ಕರುಣಿಸಿ ಹರಸಿರಲು. ಬಾ ಯೇಸು ಬಾರ, ಬಾ ಯೇಸು ಬಾರ, ಬಾ ಯೇಸು ಬಾರ, ಬಾ ಯೇಸು ಬಾರ, ಬಾ. ತಂದೆ ದೇವರೇ ಸೃಷ್ಟಿಯ ಪಾಲಕರೇ ದೇವರ ಪುತ್ರರೇ ಯೇಸುವೆ ರಕ್ಷಕರೇ. ತಂದೆ ದೇವರೇ ಸೃಷ್ಟಿಯ ಪಾಲಕರೇ ದೇವರ ಪುತ್ರರೇ ಯೇಸುವೆ ರಕ್ಷಕರೇ. ಆತ್ಮರ ವರಗಳಿಂದ ನಮ್ಮನ್ನು ಬಲಪಡಿಸಿ ದೈವಿಕ ರಾಜ್ಯದೆಡೆ ಆತ್ಮವ ಅನುಗೊಳಿಸಿ. ಬಾ ಯೇಸು ಬಾರ, ಬಾ ಯೇಸು ಬಾರ, ಬಾ ಯೇಸು ಬಾರ, ಬಾ ಯೇಸು ಬಾರ, ಬಾ ಯೇಸು ಬಾರ. ಯೇಸುವೆ ಬಾರ, ಕರೆಯುವೆ ಬಾರ ಹೃದಯದ ದೇಗುಲಕ್ಕೆ. ಸ್ಪರ್ಶಿಸಬಾರ ಸ್ಫೂರ್ತಿಯ ತಾರ ಬಾಳಿನ ಆಗಸಕ್ಕೆ. ಯೇಸುವೆ ಬಾರ, ಕರೆಯುವೆ ಬಾರ ಹೃದಯದ ದೇಗುಲಕ್ಕೆ. ಸ್ಪರ್ಶಿಸಬಾರ ಸ್ಫೂರ್ತಿಯ ತಾರ ಬಾಳಿನ ಆಗಸಕ್ಕೆ. ಬಾ ಯೇಸು ಬಾರ, ಬಾ ಯೇಸು ಬಾರ, ಬಾ ಯೇಸು ಬಾರ, ಬಾ ಯೇಸು ಬಾರ, ಬಾ ಯೇಸು ಬಾರ. ನನ್ನ ಯೇಸು ನೀ ಬಾರೆಂದು ನನ್ನ ಹೃದಯ ಕೂಗಿದೆ. ನನ್ನ ಯೇಸು ನೀ ಬಾರೆಂದು ನನ್ನ ಹೃದಯ ಕೂಗಿದೆ. ನನ್ನ ಬದುಕಿಗೆ ಈ ಮನಸ್ಸಿಗೆ ನಿನ್ನ ಧ್ವನಿಯು ಕೇಳಿದೆ. ನನ್ನ ಯೇಸು ನೀ ಬಾರೆಂದು ನನ್ನ ಹೃದಯ ಕೂಗಿದೆ. ನೂರಾರು ಧ್ವನಿಗಳು ಕಿವಿಗಿರಲು ನೀ
ಮಾತ್ರ ಮನಸ್ಸಿಗೆ ಬಾ. ಭುವಿಯೆಲ್ಲ ನನಗೆ ಮುಗಿಬಿದ್ದರು, ನೀನೊಬ್ಬ ಜೊತೆಯಾಗಿ ಬಾ. ನೂರಾರು ಧ್ವನಿಗಳು ಕಿವಿಗಿರಲು, ನೀ ಮಾತ್ರ ಮನಸ್ಸಿಗೆ ಬಾ. ಭುವಿಯೆಲ್ಲ ನನಗೆ ಮುಗಿಬಿದ್ದರು, ನೀನೊಬ್ಬ ಜೊತೆಯಾಗಿ ಬಾ. ನನ್ನ ಅರುಣೋದಯ ನಿನ್ನ ಧ್ವನಿ ಕೇಳಲಿ, ನನ್ನ ಬದುಕೆಲ್ಲ ಬೆಳಕಾಗಲಿ. ಈ ಮನ ಕಾದಿದೆ, ನಿನ್ನ ಬರ ಹೇಳಿದೆ, ನನ್ನ ಒಡಲಾಳ ನಿನ್ನ ಕೂಗಿದೆ. ನನ್ನ ಯೇಸು ನೀ ಬಾರೆಂದು ನನ್ನ ಹೃದಯ ಕೂಗಿದೆ. ನನ್ನ ಯೇಸು ನೀ ಬಾರೆಂದು ನನ್ನ ಹೃದಯ ಕೂಗಿದೆ. ಸುಖವನ್ನು ಅರಸುವ ಹುಡುಕಾಟಕ್ಕೆ ದೃಢ ಹೆಜ್ಜೆ ನೀಡಲು ಬಾ. ದೃಢವಾಗಿ ನಿಲ್ಲದ ವಿಶ್ವಾಸಕ್ಕೆ ಸ್ಥಿರ ಭಾವ ಮೂಡಿಸು ಬಾ. ಸುಖವನ್ನು ಅರಸುವ ಹುಡುಕಾಟಕ್ಕೆ ದೃಢ ಹೆಜ್ಜೆ ನೀಡಲು ಬಾ. ದೃಢವಾಗಿ ನಿಲ್ಲದ ವಿಶ್ವಾಸಕ್ಕೆ ಸ್ಥಿರ ಭಾವ ಮೂಡಿಸಬಾ. ನನ್ನ ಅಭಿಲಾಷೆಗೆ ನಿನ್ನ ವರ ಸೇರಲಿ, ನಿನ್ನ ಮನಶಾಂತಿ ನೆಲೆಯಾಗಲಿ. ಈ ಮನ ಕಾದಿದೆ, ನಿನ್ನ ಬರ ಹೇಳಿದೆ, ನನ್ನ ಒಡಲಾಳ ನಿನ್ನ ಕೂಗಿದೆ. ನನ್ನ ಯೇಸು ನೀ ಬಾರೆಂದು ನನ್ನ ಹೃದಯ ಕೂಗಿದೆ. ನನ್ನ ಯೇಸು ನೀ ಬಾರೆಂದು ನನ್ನ ಹೃದಯ ಕೂಗಿದೆ. ನನ್ನ ಬದುಕಿಗೆ ಈ ಮನಸ್ಸಿಗೆ ನಿನ್ನ ಧ್ವನಿಯು ಎಂದರು ಯೇಸು ಬಾಳಿನ ಮಾರ್ಗದಿ ಸತ್ಯದ ಬೆಳಕು, ಪಾಪದ ಕತ್ತಲೆ ನೀಗುವುದು. ಪಾಪದ ಕತ್ತಲೆಯ ಮನುಜಗೆ ಸತ್ಯದ ಜ್ಯೋತಿಯು, ಜೀವಕ್ಕೆ ಮಾರ್ಗವ ತೋರುವುದು. ನನ್ನ ಜೀವಂತ ದೇವರ ಕಂಡೆ, ನನ್ನ ಬಾಳಿನ ಬೆಳಕನ್ನು ಕಂಡೆ, ನನ್ನ ಜೀವ ಜ್ಯೋತಿಯನ್ನು ಕಂಡೆ, ನನ್ನ ಜೀವಂತ ದೇವರ ಕಂಡೆ. ಕ್ರಿಸ್ತರ ಆತ್ಮವೇ ನನ್ನ ಶುದ್ಧಗೊಳಿಸು, ಕ್ರಿಸ್ತರ ದೇಹವೇ ನನ್ನ ರಕ್ಷಿಸು, ಕ್ರಿಸ್ತರ ರಕ್ತವೇ ನನ್ನ ತೃಪ್ತಿ ಪಡಿಸು, ಪಾರ್ಶ್ವದ ಜಲವೇ ನನ್ನ ಮೀಸು. ಕ್ರಿಸ್ತರ ಪಾಡುವೆ ನನ್ನ ಬಲಗೊಳಿಸು, ಓ ಪ್ರಿಯ ಯೇಸುವೆ ನನ್ನ ನಾಲಿಸು. ನಿನ್ನ ಗಾಯಗಳೊಳಗೆ ನನ್ನನ್ನು ಅಡಗಿಸು, ನಿನ್ನ ನಗಲ ಬಿಡದಿರು ಯೇಸು. ದುಷ್ಟರ ಕೈಯಿಂದ ನನ್ನ ಮುಕ್ತಗೊಳಿಸು, ಮರಣದ ವೇಳೆಯು ನನ್ನ ಕರೆಸು. ಭಕ್ತ ಸಂತರೊಂದಿಗೆ ನಿಮ್ಮನ್ನು ಸ್ತುತಿಸಿ, ಮೋಕ್ಷದ ದ್ವಾರ ತೆರೆದಿರಿಸು. ಪ್ರಿಯ
ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರ್ಯಾರೆಲ್ಲ ಪಾಪವಿಜ್ಞಾನ ಮಾಡುವುದಕ್ಕೆ ಇಷ್ಟಪಡುವವರಿಗೆ ಅದಕ್ಕೆ ಅವಕಾಶವಿರುತ್ತದೆ. ಪೂಜೆ ಆದ ಮೇಲೆ ಗುರುಗಳು ವಿಯಾನಿ ಬ್ಲಾಕಲ್ಲಿ ಇರ್ತಾರೆ. ವಿಯಾನಿ ಬ್ಲಾಕಲ್ಲಿ ಅಲ್ಲಿ ವಿಶೇಷವಾದ ಒಂದು ಹಾಲ್ ಸಿದ್ಧ ಮಾಡಿದೆ ಪಾಪವಿಜ್ಞಾನ ಮಾಡೋದಕ್ಕೆ. ಅಲ್ಲಿ ಹೋಗಿ ನೀವು ನಿಮ್ಮ ಪಾಪವಿಜ್ಞಾನವನ್ನು ಮಾಡಬಹುದು. ಆಲ್ ದೋಸ್ ಹೂ ವಾಂಟ್ ಟು ಮೇಕ್ ಕನ್ಫೆಷನ್, there is a facility that has been arranged in the Vianney block. Please make use of it. Thank you. ಪ್ರಾರ್ಥಿಸೋಣ. ಪ್ರಭು ಗುಣಪಡಿಸುವ ನಮ್ಮ ಕಾರ್ಯವು ಯಾವ ಕಡುಕನ್ನು ಮಾಡದಂತೆ ನಮ್ಮನ್ನು ವಿಮುಕ್ತಗೊಳಿಸಲಿ. ಅಂತೆಯೇ ನಮ್ಮಲ್ಲಿರುವ ದುರ್ಗುಣಗಳನ್ನು ನೀಗಿಸಿ ಸನ್ಮಾರ್ಗದೆಡೆಗೆ ನಮ್ಮನ್ನು ಮುನ್ನಡೆಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ಸರ್ವಶಕ್ತ ದೇವರಾತ ಪಿತಾ ಸುತ ಮತ್ತು ಪವಿತ್ರಾತ್ಮರ ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ವಿಶೇಷವಾದಂತಹ ಸಮಯವಿದು. ಡೋನ್ಲಿ ಮಹಾಸಂತ ಅಂತೋಣಿಯವರ ಈ ಸ್ವರೂಪದಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಾಗುವುದು. ನಿಮ್ಮೆಲ್ಲರ ಕೋರಿಕೆಗಳನ್ನು ಈಗ ಇವರ ಮುಂದಿಟ್ಟು ಪ್ರಾರ್ಥಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾತ ಪಿತ ಸುತ ಮತ್ತು ಪವಿತ್ರಾತ್ಮರ ಸಂತ ಅಂತೋಣಿರ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ಡೋನಳ್ಳಿ ಮಾಸಂದ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಡೋನಳ್ಳಿ ಮಾಸಂದ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಡೋನಳ್ಳಿ ಮಾಸಂದ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ನಮ್ಮ ಪಾಲಕ ನಮ್ಮ ಪರಿಪಾಲಕ ನಮ್ಮ ನಿತ್ಯ ಕಾಯುವ ಮಹಾಸಂತ ಅಂತೋಣಿ. ನಮ್ಮ ಪಾಲಕ ನಮ್ಮ ಪರಿಪಾಲಕ ನಮ್ಮ ನಿತ್ಯ ಕಾಯುವ ಮಹಾಸಂತ ಅಂತೋಣಿ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಪರಮಗೆ ಪ್ರಿಯರಾದ ಸಂತ ಅಂತೋಣಿ ಪರಿಪಾಲಕ ನಮ್ಮ ಪರಿಪಾಲಕ
ಅವರ ಸೇವೆ ಮಾಡಿದ ಸಂತ ಅಂತೋಣಿ, ಪರಿಪಾಲಕ ನಮ್ಮ ಪರಿಪಾಲಕ. ಧರ್ಮ ವಿರೋಧಿಯ ನಾಡಿನಲ್ಲಿ ಸತ್ಯವ ಬೋಧನೆ ಮಾಡಿದೆ ನೀ, ನಮ್ಮ ಪಾಲಕ ನಮ್ಮ ಪರಿಪಾಲಕ, ನಮ್ಮ ನಿತ್ಯ ಕಾಯುವ ಸಂತ ಅಂತೋಣಿ. ನಮ್ಮ ಪಾಲಕ ನಮ್ಮ ಪರಿಪಾಲಕ, ನಮ್ಮ ನಿತ್ಯ ಕಾಯುವ ಸಂತ ಅಂತೋಣಿ. ಬನ್ನಿ ಬನ್ನಿ ಭಕ್ತರೆ ಪುಣ್ಯ ಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯ ಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯವರವ. ನಮ್ಮ ಪಾಲಕ ನಮ್ಮ ಪರಿಪಾಲಕ, ನಮ್ಮ ನಿತ್ಯ ಕಾಯುವ ಮಹಾಸಂತ ಅಂತೋಣಿ. ನಮ್ಮ ಪಾಲಕ ನಮ್ಮ ಪರಿಪಾಲಕ, ನಮ್ಮ ನಿತ್ಯ ಕಾಯುವ ಮಹಾಸಂತ ಅಂತೋಣಿ. ಬನ್ನಿ ಬನ್ನಿ ಭಕ್ತರೆ ಪುಣ್ಯ ಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯವರವ. ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪುತ್ರರೊಳಗೂಡಿ ಅರಸೆ ಮಾನುತಾಯೇ, ಡೋನಳ್ಳಿ ಮಾಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಓ ಪ್ರಿಯ ಯೇಸುವೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ.